ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳವನ್ನು ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದ ಓರ್ವ ರೂವಾರಿಯಾಗಿ ನಮಗೆಲ್ಲರಿಗೂ ಪ್ರೋತ್ಸಾಹದಾಯಕವಾಗಿ ನಮ್ಮ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಂತರ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರಸ್ತುತ ಕರ್ನಾಟಕದ ಮಹತ್ವದ ಒಂದು ಜವಾಬ್ದಾರಿಯನ್ನು ಕರ್ನಾಟಕ ಮೈಸೂರು ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇದರ ನೂತನ ಚೇರ್ಮನ್ರಾಗಿರುವಂಥ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರು, ಬಿಜೆಪಿ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮವರಲ್ಲಿ ಓರ್ವರಾಗಿರುವಂಥ ಗೌರವಾನ್ವಿತ ನವೀನ್ ಪಾದಲ್ಪಾಡಿರವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಪ್ರಮುಖ ಅಂಗ ಅಂತ ಹೇಳಿದರೆ ವಿವೇಕ್ ನಂಬರ್ ಸರ್ ಅವರು ಈ ಕಂಪನಿಯ HR ಹೆಡ್ ಆಗಿರುವಂಥ ಇವರು ಇಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಮ್ಮ ಭಾಗದಲ್ಲಿರುವಂಥ ಯುವಕರಿಗೆ ಉದ್ಯೋಗ ಸಿಗಬೇಕೆಂಬ ನಿಟ್ಟಿನಲ್ಲಿ ಕಂಪನಿಯ ಪ್ರಮುಖರ ಜೊತೆ ಎಲ್ಲರ ಜೊತೆ ವಿಶ್ವಾಸ ತೆಗೆದುಕೊಂಡು ಅವರೊಂದಿಗೆ ಮಾತುಕತೆ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹದಾಯಕ ಆಗಿರುವಂಥ ವಿವೇಕ್ ಸರ್ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ನೀಡುವವರು ಗೌರವಾನ್ವಿತ ನಾರಾಯಣ್ ಭಟ್ ಸರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಾಮಾಜಿಕ ಜಾಲತಾಣದ ಜಿಲ್ಲಾ ಸದಸ್ಯರಾಗಿರುವಂಥ ಗೌರವಾನ್ವಿತ ರಾಜೇಶ್ ಮಡಿವಾಳ್ರವರಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರವಿ ರೈರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಬಂದಿರುವ ಅತಿಥಿಗಳನ್ನು ಗೌರವಾನ್ವಿತ ಶಿವಾನಂದನ್ ಅವರು ವೇದಿಕೆ ಕರೆತರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ನೂತನ ಚೇರ್ಮನ್ ಆಗಿ ಆಯ್ಕೆಯಾದಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಅಸ್ಗರ್ ಮುಡಿಪು ಇವರು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿ. ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ನವೀನ್ ಪಾದಲ್ಪಾಡಿ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ರಘುನಾಥ ರೈ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ಹಿಮತ್ ಸಿಂಗ್ ಲಿನೆನ್ಸ್ ಕಂಪನಿಯ HR ಯೂನಿಟ್ನ ಮುಖ್ಯಸ್ಥರಾದಂತಹ ವಿವೇಕ್ ನಂಬಿಯಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಸ್ವಾಗತ. ಇವರಿಗೆ ಗ್ರೆನಲ್ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ನನ್ನ ತಂದೆ ರಾಮಯ್ಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಧನ್ಯಶ್ರೀ ಅವರು ಹೂ ನೀಡಿ ಸ್ವಾಗತ ಮಾಡಬೇಕು ಅಂತ ಹೇಳ್ತೇನೆ. ಓಂ ಗಂಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ. ಓಂ ಗಂಗಣಪತಯೇ ನಮಃ ವಿಘ್ನ ವಿನಾಶಕತೆ ನಮಃ. ಚಿನ್ಮಯ ರೂಪಿ ಆನಂದ ನಯನ, ಚಿನ್ಮಯ ರೂಪಿ ಆನಂದ ನಯನ, ಶಾಂತಾನಂದಾಯ ತೇ
गणपतये नमः विघ्नविनाशकते नमः ॐ गणपतये नमः विघ्नविनाशकते नमः करुणारूपं गणपतिदेवं स्वानन्दामृतकारणं करुणारूपं गणपतिदेवं स्वानन्दामृतकारणम् आदिस्वरूपम् आनन्दभासम् आदिस्वरूपम् आनन्दभासम् अरुणोदय शुभकारणम् गानस्वरूपं गानानन्दं विश्वाकारं विश्वेशम् ॐ गणपतये नमः विघ्नविनाशकते नमः विघ्नविनाशकते नमः विघ्नविनाशकते नमः ಧನ್ಯವಾದಗಳು. ಗೌರವಾನ್ವಿತ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಗತಿಪರ ಕೃಷಿಕರು ಆತ್ಮೀಯರಾಗಿರುವಂಥ ಸೀತಾರಾಮ್ ಗಟ್ಟಿ ರವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ಗೌರವಾನ್ವಿತ ನಮ್ಮನ್ನು ಸೇರಿರುವಂಥ ಕರ್ನಾಟಕ ಸರ್ಕಾರ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು, ನಮ್ಮ ಆತ್ಮೀಯರು, ನಮ್ಮವರ ರತ್ನ ಆಗಿರುವಂಥ ಗೌರವಾನ್ವಿತ ರವೀಂದ್ರ ಶೆಟ್ಟಿ ಉಳಿದೊಟ್ಟೂರವರನ್ನ ಶಿವಾನಂದನ್ ರವರು ಹೂಗುಚ್ಛ ಇಟ್ಟು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರ ಮೈಸೂರು ಎಲೆಕ್ಟ್ರಿಕಲ್ ಆ್ಯಂಡ್ ಇಂಡಸ್ಟ್ರಿ ಲಿಮಿಟೆಡ್ನ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಸಂತೋಷನವರು ಸಭೆಯನ್ನು ಉದ್ದೇಶಿಸಿ ವಿಶೇಷವಾದ ಒಂದು ಕಾರ್ಯಕ್ರಮ, ಅತ್ಯಂತ ಖುಷಿಯಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಂದ್ರೆ ನಿರುದ್ಯೋಗಿಗಳಂತ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ, ಆದರೆ ವಿದ್ಯೆ ಕಲಿತು ತನಗೆ ಕೆಲಸವಿಲ್ಲದೆ ಇದ್ದಾಗ ಆ ಕೆಲಸವನ್ನು ಹುಡುಕುತ್ತಾ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಆಫೀಸ್ ಬೇರೆ ಬೇರೆ ಕಡೆ ಹುಡುಕ್ತಾ ಹೋಗಿ ಕೆಲಸ ಸಿಕ್ಕದಾಗ ಜಿಗುಪ್ಸೆ ಬರೋದು ಮಾಮೂಲಿ. ಆದರೆ ಮುಡಿಪಿನಂತ ಒಂದು ಕೇಂದ್ರ ಸ್ಥಾನದಲ್ಲಿ ನಮ್ಮ ಮೊಹಮ್ಮದ್ ಅಸ್ಗರ್ ಅವರು ವಕೀಲರು, ಮತ್ತೊಬ್ಬರು ಇಂಜಿನಿಯರ್ ಶಿವಾನಂದರವರು ಇಂಜಿನಿಯರ್, ಇಬ್ಬರ ಮನಸ್ಸಲ್ಲಿ ಏನೋ ಒಂದು ವಿಶೇಷವಾದ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂಬ ಏಕೈಕ ಉದ್ದೇಶ ಇರಬೇಕು. ಆ ಉದ್ದೇಶ ಫಲಪ್ರದವಾಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ವಿಶೇಷವಾಗಿ ನಮ್ಮ ಹ್ಯೂಮನ್ಸ್ ರಿಲಯನ್ಸ್ ಅನ್ನುವ ಒಂದು ಕಂಪನಿ, ಆ ಕಂಪನಿಯಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ಉಂಟು ಎಂಬ ಲೆಕ್ಕಾಚಾರದಲ್ಲಿ ಅವರು ಅದರ ಕಂಪನಿಯ ಮುಖ್ಯ ಅಧಿಕಾರಿಯಾದಂತಹ ಗೌರವಾನ್ವಿತ ವಿವೇಕ್ ಪಾಯಸರವರನ್ನು ಭೇಟಿಯಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನಮ್ಮ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು, ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದಂತಹ ಗೌರವಾನ್ವಿತ ರವೀಂದ್ರ ಶೆಟ್ಟಿ ಅವರೇ, ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ನ ಗೌರವಾನ್ವಿತ ಸದಸ್ಯರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ನವೀನ್ ಪಾದಲ್ಪಾಡಿ ಅವರೇ, ಅದರ ಒಟ್ಟಿಗೆ ಈ ಕಂಪನಿಯ ಮುಖ್ಯ ಅಧಿಕಾರಿ ಅಂತ ನನ್ನ ಆತ್ಮೀಯ ಮಿತ್ರರು ಆದಂತ ನಮ್ಮ ಊರಿನವರೇ ಆದಂತ ವಿವೇಕ್ ನಮ್ಮ ನಂಬಿಯಾರವರೇ, ಅದರೊಟ್ಟಿಗೆ ಹಿರಿಯರು ನಮಗೆಲ್ಲ ಮಾರ್ಗದರ್ಶನ ಮಾಡುವಂತ ರಾಮಯ್ಯ ಭಟ್ರೆ, ಅದರ ಒಟ್ಟಿಗೆ ಇದನ್ನು ಮಾಡಲು ಕಾರಣಕರ್ತರಾದಂಥ ಸಮಾಜದಲ್ಲಿ ಸಮಾಜ ಸೇವೆ ಮಾಡಲು ಅತ್ಯಂತ ಉತ್ಸುಕದಲ್ಲಿರುವಂತಹ ಇಬ್ಬರು ಕೂಡ ತರುಣರು. ಅವರು ಅತ್ಯಂತ ವಿದ್ಯಾವಂತರಾಗಿ ಮತ್ತೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡುವಂತ ಮೊಹಮ್ಮದ್ ಅಸ್ಗರ್ ಮತ್ತು ಶಿವಾನಂದ ಭಟ್ರೆ, ವೇದಿಕೆಯ ಎದುರಲ್ಲಿರುವಂತ ನನ್ನ ಅತ್ಯಂತ ಪ್ರೀತಿಯ ಹಿರಿಯರೇ, ತಾಯಂದಿರೇ, ಅದೇ ರೀತಿ ಗೌರವಾನ್ವಿತ ಸೀತಾರಾಮ್ ಗಟ್ಟಿಯವರೇ, ರವಿ ರೈಯವರೇ, ನಮ್ಮ ನಾರಾಯಣ ಅವರೇ, ಅದೇ ರೀತಿ ಬಾಕಿ ಎಲ್ಲ ನನ್ನ ಸಹೋದರ ಬಂಧುಗಳೇ, ಕೇಂದ್ರ ಬಿಂದು ಆದಂತ ಇವತ್ತಿನ ಏನು ಅಪೇಕ್ಷೆ ನಿಮ್ಮಲ್ಲಿ ಉಂಟ ಅದಕ್ಕಾಗಿ ಬಂದಂತ ಎಲ್ಲ
ಫಲಾಪೇಕ್ಷೆ 100% ಉಂಟು ಅಂತ ಅವ್ರು ಬಂದಿದ್ದೀರಿ. ನನಗೆ ಕೂಡ ಕೇಳಿ ಖುಷಿ ಆಯಿತು. ನೀವು ಬಂದವರಿಗೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಕೆಲಸ ಆಗೇ ಆಗ್ತದೆಂಬ 100% ವಿಶ್ವಾಸ ಉಂಟು. ಇಲ್ಲಿಂದ ನಮ್ಮೂರಿಂದ ಸಾವಿರಾರು ಯುವತಿಯರು ಆ ಕಂಪನಿಗೆ ಹೋಗಿ ಆ ಕಂಪನಿಯೂ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು, ಆ ಕಂಪನಿಯ ಹೆಸರು ಶಾಶ್ವತವಾಗಿ ಉಳಿಬೇಕಾದರೆ ತಾವು ನಿಷ್ಠೆಯಿಂದ ಕೆಲಸ ಮಾಡಿ, ತಮಗೆ ಸಿಕ್ಕಿದಂತ ಜವಾಬ್ದಾರಿ, ತಮಗೆ ಸಿಕ್ಕಿದಂತ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ತಮಗೂ ಪ್ರಯೋಜನ ಆಗಬೇಕು, ತಮಗೂ ಆ ಕೆಲಸ ಇತ್ತು, ತಮ್ಮ ಕುಟುಂಬವನ್ನು ಸಾಕಿ ಸಲಹುವಂತ ಶಕ್ತಿಯು ನಿಮಗೆ ಬರಬೇಕು. ನಿಮ್ಮಲ್ಲಿ ನಿಷ್ಠೆ, ನಿಮ್ಮಲ್ಲಿ ಇರುವಂತಹ ಎಜುಕೇಶನ್ ಎಲ್ಲವೂ ಈ ಸಮಯದಲ್ಲಿ ಪ್ರಯೋಜನ ಆಗ್ತದೆ ಎಂಬ ವಿಶ್ವಾಸ ನನಗುಂಟು. ಎಲ್ಲರಿಗೂ ಅವಕಾಶ ಉಂಟು. ಅದರೊಟ್ಟಿಗೆ ಯಾರಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಡಿಪ್ಲೊಮೊ, ಎಲೆಕ್ಟ್ರಿಕಲ್ IT ಆದವರು ಯಾರಾದರೂ ಇದ್ದರೆ ಇವರ ಹತ್ರ ಹೇಳಿ, ನಮ್ಮ ಕಂಪನಿಯಲ್ಲಿ ಕೂಡ ನಾವು ಸೇರಿಸುವಂತಹ ಅವಕಾಶ ಉಂಟು. ಅಂತ ಗೋಲ್ಡನ್ ಆಪರ್ಚುನಿಟಿ ಔಟ್ಸೋರ್ಸ್ ಲೆಕ್ಕದಲ್ಲಿ ತೆಗೆದುಕೊಂಡು ನಂತರ ಅವಕಾಶ ಉಂಟು. ನಿಮ್ಮನ್ನು ಪರ್ಮನೆಂಟ್ ಆಗುವಂತ ಸಾವಿರಾರು ಜನರು ಕೆಲಸ ಮಾಡುವಂತ ಕಂಪನಿ ಅದು ಕೂಡ. ಅದೇ ರೀತಿ ನೀವು ಮಾಡುವಂತ ಕೆಲಸವು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿ, ಸಮಾಜ ಸೇವೆ ಮಾಡುವಂತ ಶಕ್ತಿ ಪರಮಾತ್ಮ ನಿಮಗೆ ಕೊಡಲಿ. ನನ್ನ ತಾಯಿಯವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಮಗ ನೀನು ಯಾವಾಗಲೂ ಸಮಾಜ ನಿನಗೆ ಏನು ಕೊಟ್ಟಿದೆ ಅಂತ ನೀನು ಕೇಳಬಾರದು. ಸಮಾಜ ನನಗೆ ಏನನ್ನೂ ಕೊಡ್ಲಿಲ್ಲ, ಸಮಾಜ ನನಗೆ ಏನನ್ನೂ ಕೊಡ್ಲಿಲ್ಲ ಎಂಬ ಭಾವನೆ ನಿನ್ನಲ್ಲಿ ಇರಬಾರ್ದು. ಸಮಾಜಕ್ಕೆ ನೀನು ಏನಾದರೂ ಮಾಡಿದ್ದೀಯಾ, ನೀನು ಸಮಾಜಕ್ಕೆ ಏನಾದರೂ ಮಾಡಿದರೆ ನಿನ್ನನ್ನು ಸಮಾಜ ಒಂದಲ್ಲ ಒಂದು ದಿನ ಗುರುತಿಸುತ್ತದೆ ಅಂತ ಒಂದು ಮಾತನ್ನು ನನ್ನ ತಾಯಿ ಹೇಳ್ತಾ ಇದ್ದಾರೆ ನಾನು ಸಣ್ಣದಿರುವಾಗ. ಅದು ಸತ್ಯ, 100% ಸತ್ಯ. ನಾವು ಏನಾದರೂ ಸಮಾಜಕ್ಕೆ ಮಾಡಬೇಕು. ಸಮಾಜದಲ್ಲಿ ತಾವು ಏನಾದರೂ ಸೇವೆ ಮಾಡಿದ್ರೆ ಸಮಾಜ ಒಂದಲ್ಲ ಒಂದು ದಿವಸ ನಮ್ಮನ್ನು ಗುರುತಿಸುತ್ತದೆ. ಯಾವಾಗಲೂ ಸ್ವಾರ್ಥಿಯಾಗಿರ್ಬಾರ್ದು, ನಿಸ್ವಾರ್ಥಿಯಾಗಿರ್ಬೇಕು. ಸ್ವಾರ್ಥಿಯಾಗಿದ್ದರೆ ಅವರಲ್ಲಿ ಮದ, ಅಹಂಕಾರ, ಮತ್ಸರ ಇದೆಲ್ಲ ಬರ್ತದಂತೆ. ನಿಸ್ವಾರ್ಥಿ ಇದ್ದರೆ ವಿಶಾಲವಾದ ಹೃದಯ ಬರ್ತದೆ ಅಂತ ಹಿರಿಯರು ಹೇಳ್ತಾರೆ. ಇದು ಸತ್ಯದ ಮಾತು. ತನಗೆ ಒಂದು ವೇಳೆ ಕೆಲಸ ಸಿಗದೆ ತನ್ನ ಮಿತ್ರರಿಗೆ ಕೆಲಸ ಸಿಕ್ಕಿದರೆ ತಾವು ಅತ್ಯಂತ ಖುಷಿ ಪಡಬೇಕು. ನನಗೆ ಸಿಗದಿದ್ರೂ ತೊಂದರೆ ಇಲ್ಲ, ಅವರಿಗೆ ಸಿಕ್ಕಿದಲ್ಲ, ಅವರಾದ್ರೂ ಒಳ್ಳೇದಾಗಲಿ, ನನಗೆ ಮತ್ತೊಂದು ಕಡೆ ಅವಕಾಶ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಇರಬೇಕು. ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡದೆ ಯಾವುದೂ ಸಿಗುವುದಿಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಎಲ್ಲವೂ ಸಾಧ್ಯ, ಆದರೆ ಪ್ರಯತ್ನ ಬೇಕು. ಎಲ್ಲವೂ ಸಾಧ್ಯ, ಆದರೆ ಪ್ರಯತ್ನ ಬೇಕು. ಉದಾಸೀನ, ನನಗೆ ಆಗ್ಲಿಲ್ಲ ಎಂಬ ಲೆಕ್ಕಾಚಾರದಲ್ಲಿ ಇದ್ದರೆ ಅದು ಯಾವಾಗಲೂ ಆಗ್ಲಿಕ್ಕಿಲ್ಲ. ಕಷ್ಟ, ಮನುಷ್ಯನಿಗೆ ಕಷ್ಟ ಬಂದೇ ಬರ್ತದೆ, ಕಷ್ಟ ಇದ್ದೇ ಇರ್ತದೆ. ಆ ಕಷ್ಟವನ್ನು ಜಯಿಸಬೇಕಾದರೆ ತಾವು ನಿರಂತರವಾಗಿ ನರೇಂದ್ರ ಮೋದಿಜಿಯವರು ಮಾದರಿ. ಅವರು ಈ ಪ್ರಾಯದಲ್ಲಿ ಕೂಡ ದಿವಸಕ್ಕೆ 18 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ರಾತ್ರಿ ಎಲ್ಲಿರ್ತಾರೆ, ಹಗಲೆಲ್ಲಿರ್ತಾರೆ, ನಮಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅಂತ ಮಹಾನ್ ಪುರುಷ ನಮಗೆ ಮಾದರಿ. ಯಡಿಯೂರಪ್ಪಜಿಯವರು ಮಾದರಿ. 78 ವರ್ಷದ ಆ ನಮ್ಮ ದೇಶದ, ನಮ್ಮ ರಾಜ್ಯದ ಕಾಮಧೇನು ಅಂತ ಹೆಸರು ಇರುವಂತ ಆ ಮುಖ್ಯಮಂತ್ರಿ ನಮಗೆ ಮಾದರಿ. 5 ಗಂಟೆಗೆ ಎದ್ದರೂ ಕೂಡ ರಾತ್ರಿ 12 ಗಂಟೆ ತನಕ ಅವರು ಕೆಲಸ ಮಾಡ್ತಾ ಇರ್ತಾರೆ. ನೀವು ನೋಡ್ಬೇಕು, ಇದು ಮಾದರಿ. ನೀವು ಹುಡುಗರು, ನೀವು ಹುಡುಗಿಯರು, ನಿಮ್ಮಲ್ಲಿ ಇನ್ನೂ ಕೂಡ 100 ವರ್ಷ ಬಾಳುವಂತ ಇದುಂಟು. ನೀವು ಪ್ರಯತ್ನ ಪಡಿ, ನಿಮಗೆ ಒಂದಲ್ಲ ಒಂದು ದಿವಸ ಇದೆ. ಇದರಲ್ಲಿ 100% ನಿಮಗೆ ಅವಕಾಶ ಉಂಟು. ಈ ಅವಕಾಶವನ್ನು ನೀವು ಎಂತ ಹೇಳ್ತೀರಿ, ಸುವರ್ಣ ಗೋಲ್ಡನ್ ಆಪರ್ಚುನಿಟಿ. ಈ ಅವಕಾಶವನ್ನು ಬಿಟ್ಟು ಬಿಡಬೇಡಿ. ಇದಕ್ಕೆಲ್ಲರೂ ದೇವರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಅತ್ಯಂತ ಜರೂರು ಕೆಲಸ ಇದ್ದ ಕಾರಣ ನಾನು ಈ ಕಾರ್ಯಕ್ರಮದ ಮಧ್ಯೆ ಹೋಗಬೇಕಾದದ್ದು ಅನಿವಾರ್ಯ. ಹೋಗಬಾರದು, ಆದರೂ ನನಗೆ ಹೋಗಲೇಬೇಕಾದ ಇದರಿಂದ ನಿಮ್ಮೆಲ್ಲರಿಂದ ಕ್ಷಮೆ ಯಾಚಿಸಿ ನನಗೆ ಹೋಗಲು ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಈ ಮಾತನಾಡುವ ಅವಕಾಶ ಮಾಡಿಕೊಂಡಂತ ನಿಮಗೆಲ್ಲರಿಗೂ, ವಿಶೇಷವಾಗಿ ಈ ನಮ್ಮ ಮುಖ್ಯ ಅಧಿಕಾರಿ ಅವರಿಗೆ, ನಮ್ಮ ಈ ಹುಡುಗರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವ್ರದ್ದು ಎಲೆಕ್ಟ್ರಿಕಲ್ ಕಂಪನಿಯ ಒಂದು ಚೇರ್ಮನ್. ಏಕೆಂತ ಹೇಳಿದ್ರೆ ಇವರು ಉದ್ದೇಶ ಉಂಟು. ಏಕೆಂತ ಹೇಳಿದ್ರೆ 1,000 ಜನರನ್ನ ಈ ವರ್ಷ ನೇಮಕ ಮಾಡಬೇಕು ಅಂತೇಳಿ, ಇಂಜಿನಿಯರ್ಸ್ ಮತ್ತು ಎಲೆಕ್ಟ್ರಿಕಲ್ಸ್. ಅದಕ್ಕೆ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಅವರ ರಾಜಕೀಯ ಜೀವನ ಉತ್ತುಂಗ ಶಿಖರಕ್ಕೆ ಹೇಳ್ತಾ ಈ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಯಾರಂತ ಹೇಳಿದ್ರೆ ನಮ್ಮವರ ರತ್ನ ಅಂತೇಳಿ. ಅವರೊಂದು ವಿದ್ಯಾಸಂಸ್ಥೆ ಇದೆ ದೇರ್ಲಕಟ್ಟೆಯಲ್ಲಿ. ಆ ಸಂಸ್ಥೆಯ ರತ್ನ ಎಜುಕೇಶನ್ ಟ್ರಸ್ಟ್ ಅಂತೇಳಿ. ಆ ಸಂಸ್ಥೆಯ ಮೂಲಕ ಅನೇಕ ಗ್ರಾಮೀಣ ಪ್ರದೇಶದವರಿಗೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನು ಪ್ರಾರಂಭಿಸಿ ಕಳೆದ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿರೋರು. ಅದರ ಜೊತೆ ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅನೇಕ ಬಡವರಿಗೂ ನಿರ್ಗತಿಕರಿಗೂ ಆಶಾ ಕಿರಣರಾಗಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು ಯಡಿಯೂರಪ್ಪರವರ ಪರಮ ಆಪ್ತ.
ಆದ ಕಾರಣ ನಾವು ನಿಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ, ನೀವು ಸಮೇತ ಅನೇಕ ಕಂಪನಿಗಳಲ್ಲಿ ಮನವಿಯನ್ನು ಸಲ್ಲಿಸಿ ಇಂಥ ಕಾರ್ಯಕ್ರಮವನ್ನು ತಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇವರನ್ನ ಈಗ ವೇದಿಕೆಯನ್ನು ಉದ್ದೇಶಿಸಿ, ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಜವಾಗಿಯೂ ಈ ರೀತಿಯಾದ ಕಾರ್ಯಕ್ರಮ ಅಲ್ಲಲ್ಲಿ ಆಗ್ಬೇಕು. ಅದಕ್ಕೆ ಮುಂದೆ ಬರತಕ್ಕಂಥ ಯುವಕರು ಕೂಡ ನಮಗೆ ಬೇಕು. ಅವರನ್ನ ಒಗ್ಗೂಡಿಸುವಂತಹ ಒಂದು ಸಾಮರ್ಥ್ಯ ಇರತಕ್ಕಂಥ ಎಲ್ಲ ಸೇರಿ ಆ ಕಾರ್ಯಕ್ರಮವನ್ನು ನಡೆಸಿದಾಗ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗ್ತದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ ನಮ್ಮ ನಾಯಕರು, ಮೈಸೂರು ವಿದ್ಯುತ್ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯ ನಿಗಮದ ಅಧ್ಯಕ್ಷರು ಆತ್ಮೀಯರಾದ ಸಂತೋಷ್ ಕುಮಾರ್ ರೈಬೋಲಿ ಅವರು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ನಮ್ಮ ವಿವೇಕ್ ನಂಬ್ಯ ಈ ಒಂದು ಕಂಪನಿಯ HR ಯೂನಿಟ್ನ ಹೆಡ್ ಆಗಿ ಕೆಲಸ ನಿರ್ವಹಿಸಿರುವವರು, ನಮ್ಮ ಹಿರಿಯರಾದ ರಾಮಯ್ಯ ಭಟ್ರಿದ್ದಾರೆ. ನನ್ನ ಆತ್ಮೀಯರು ಭಾರತೀಯ ಜನತಾ ಪಕ್ಷದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನವೀನ್ ಪಾದಲ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಬಹಳ ಉತ್ಸುಕರಾಗಿ ನನ್ನ ಬೆಂಗಳೂರಿನಲ್ಲಿ ಸಿಕ್ಕಿದಾಗ ಸಂದರ್ಭದಲ್ಲೂ ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ನನ್ನನ್ನು ಆಹ್ವಾನಿಸಿದಂತಹ ನನ್ನ ಇಬ್ಬರು ಮಿತ್ರರು, ಯುವ ನಾಯಕರು, ಅಸ್ಗರೆ ಯುವ ನ್ಯಾಯವಾದಿಯಾಗಿ ನಮ್ಮ ಪಾರ್ಟಿಯ ಒಬ್ಬ ಯುವ ನಾಯಕನಾಗಿ ಕೂಡ ಬಹಳ ಪಾದರಸದಂತೆ ಕೆಲಸ ಮಾಡುತ್ತಿರುವಂತಹ ಮೊಹಮ್ಮದ್ ಅಸ್ಗರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡುತ್ತಿರುವಂತಹ ಇಂಜಿನಿಯರ್ ಯುವ ನಾಯಕ ಶಿವಾನಂದನ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಎಲ್ಲರ ಪ್ರಯತ್ನ ಒಂದು ನಿರುದ್ಯೋಗ ಮುಕ್ತವಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ಉದ್ಯೋಗದಲ್ಲಿ ಸೇರಬೇಕು, ಅವರವರ ಕಾಲಲ್ಲಿ ಅವರವರು ನಿಲ್ಲುವಂತಾಗಬೇಕು ಎಂಬ ಗುರಿ ಎಲ್ಲರಲ್ಲಿದೆ. ಅದರಲ್ಲೂ ಕೂಡ ನಮ್ಮ ಹೆತ್ತವರಲ್ಲಿ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಬಗ್ಗೆ ದೊಡ್ಡ ಕನಸನ್ನು ಇಟ್ಕೊಂಡು ಇವತ್ತು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ಯಾರೆಂಟ್ಸ್ ಅಥವಾ ತಂದೆ ತಾಯಿಗಳು ಕನಸು ಕಾಣುವಂಥದ್ದು ಅದು ಸಹಜ. ನನ್ನ ಮಗ ಆ ರೀತಿ ಆಗಬೇಕು, ನನ್ನ ಮಗಳು ಈ ರೀತಿ ಆಗಬೇಕು ಅಂತ. ಯಾವುದಕ್ಕೂ ಕೂಡ ದೇವರ ದಯವು ಕೂಡ ಬೇಕು, ಗುರು ಹಿರಿಯರ ಆಶೀರ್ವಾದವೂ ಕೂಡ ಬೇಕು, ನಮ್ಮ ಪ್ರಯತ್ನವೂ ಕೂಡ ಬೇಕು. ಇವತ್ತು ಒಂದು ಒಳ್ಳೆಯ ಅವಕಾಶವನ್ನ ಈ ಒಂದು ಹಿಮಾಸಿಂಗಕ್ ಲಿನನ್ಸ್ ಜವಳಿ ಒಂದು ಉದ್ಯಮದ ಬಹಳ ದೊಡ್ಡ ಕಂಪನಿ, ಸುಮಾರು 3,000 ಜನರನ್ನ ಉದ್ಯೋಗವನ್ನ 7,000 ಉದ್ಯೋಗಿಗಳು ಕೆಲಸ ಮಾಡುತ್ತದೆ. ಬಹಳ ದೊಡ್ಡ ಈ ಒಂದು ಕಂಪನಿಗೆ ಸೇರಿಸಲಿಕ್ಕೆ ಬಹಳಷ್ಟು ಸಿಬ್ಬಂದಿ ವರ್ಗದವರು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಉದ್ಯೋಗಿಗಳು ಬೇಕಾಗಿರುವುದರಿಂದ ಇವತ್ತು ಅಸ್ಗರ್ ಮತ್ತು ಶಿವಾನಂದನ್ ಅವರ ಜೊತೆ ಸೇರಿ ಈ ಒಂದು ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿದ್ದಾರೆ. ನಿಜವಾಗಿಯೂ ಅಭಿನಂದನಾರ್ಹ. ನಿಮಗೆಲ್ಲರಿಗೂ ಕೂಡ ಈ ಒಂದು ಕಂಪನಿಯಲ್ಲಿ ಒಳ್ಳೆಯ ಒಂದು ಅವಕಾಶವನ್ನ ಸಿಕ್ಕಿ ನಿಮ್ಮ ಜೀವನವನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗಿಸುವಂತಹದ್ದು ಈ ಕಂಪನಿಯ ಮಾಲಕರು ಅಥವಾ ನಿರ್ದೇಶಕರು, ಸಂಘಟಕರು ನಿಮಗೆ ಅನುವು ಮಾಡಿಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡುತ್ತಾ, ಮತ್ತೊಮ್ಮೆ ಅಸ್ಗರ್ ಮತ್ತು ಶಿವಾನಂದನಿಗೆ ನಾನು ಬಹಳ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಬಹಳಷ್ಟು ಜನ ಇವತ್ತು ಸೇರಿದ್ದೀರಿ, ಇನ್ನಷ್ಟು ಜನ ಸೇರುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ನಾನು ಹೇಳುವಂತ ಉದ್ದೇಶ, ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಸಾಧಿಸಿದರೆ ಸಬಲನುಂಗಬಹುದು ಅಂತ. ಅಂದ್ರೆ ಸಾಧನೆ ಎಲ್ಲದಕ್ಕೂ ಕೂಡ ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ ನಮಗೆ ಧೈರ್ಯ ಬೇಕು. ನನ್ನ ಜೀವನದಲ್ಲಿ ನಾನು ಎಷ್ಟೇ ಕಷ್ಟ ಬಂದರೂ ಕೂಡ ಜೀವನವನ್ನ ಬಹಳ ವ್ಯವಸ್ಥಿತವಾಗಿ ನಾನು ಸಾಗಿಸ್ತೇನೆ. ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ, ನಾನು ನಮ್ಮಂತ ದೈವದೇವರ ಅನುಗ್ರಹದಿಂದ ನಾನು ನನ್ನ ಕೆಲಸವನ್ನ ಮಾಡ್ತೇನೆ ಎಂಬ ಒಂದು ಛಲ ನಮಗೆ ಇರಬೇಕು. ನಾನು ಕೂಡ ಹಾಗೆ. ಅಸ್ಗರ್ಗೆ ನನ್ನ ಇತಿಹಾಸ ಗೊತ್ತಿದೆ.
1991ರಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಇರುವಾಗ ನಾನು ವಿದ್ಯಾಸಂಸ್ಥೆಯನ್ನು ನಡೆಸಿದವ ದೇರಳಕಟ್ಟೆಯಲ್ಲಿ ಟ್ಯೂಷನ್ ಸೆಂಟರ್ ಅನ್ನ, ರತ್ನ ಟ್ಯೂಟೋರಿಯಲ್ ಕಾಲೇಜ್ ಅಂತ. ಈಗಲೂ ಕೂಡ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಕೇಳಿದ್ರೆ ಅವು ಅರ್ನ ಟ್ಯೂಟೋರಿಯಲ್ ಧರ್ಮತ ಅಂತ ಹೇಳ್ತಾರೆ ತುಂಬಾ ಜನ. ಅದು ಟ್ರೇಡ್ ಮಾರ್ಕ್ ಆಗಿ ಉಳಿದಿದೆ. ಇವತ್ತು ನನ್ನ ತಾಯಿ ರತ್ನ ಅಂದ್ರೆ ನನ್ನ ತಾಯಿಯ ಹೆಸರು. ತಾಯಿಯ ಹೆಸರಿನಲ್ಲಿ ನಾನು ವಿದ್ಯಾಸಂಸ್ಥೆಯನ್ನ ಪ್ರಾರಂಭಿಸಿದವ. ದೇವರ ದಯದಿಂದ ಇಷ್ಟರವರೆಗೆ ನನ್ನ ತಾಯಿಯ ಸಂಪೂರ್ಣ ಆಶೀರ್ವಾದದಿಂದ ಯಾವತ್ತೂ ಕೂಡ ನನ್ನ ತಾಯಿ ಕೂಡ ಹಾಗೆ ಮನೆಯಲ್ಲಿ ಮಾತಾಡ್ಲಿಕ್ಕುಂಟು, ಹಾಗೆ ಮಾಡಬೇಕು, ಹೀಗೆ ಆಗ್ಬೇಕು, ಯಾವುದೇ ರೀತಿಯ ನಿಮ್ಮಿಂದ ಲೋಪ ಬರಬಾರ್ದು, ಬಂದವರಿಗೆ ಹೋಗೋರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕಾಣಬೇಕು. ನನ್ನ ತಾಯಿ ಕೂಡ ಅಷ್ಟೇ ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಬೆಳೆದವರು. ಆ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಮಕ್ಕಳಾಗಿ ಖಂಡಿತವಾಗಿ ಮುಂದುವರಿಸಬೇಕಾಗ್ತದೆ. ಸಮಾಜಕ್ಕೂ ಕೂಡ ಆ ಕೊಡುಗೆಯನ್ನು ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 40 ಜನ ಸ್ಟಾಫ್ ಅಥವಾ ಸಿಬ್ಬಂದಿ ವರ್ಗದವರಿದ್ದಾರೆ. ಇವತ್ತು 40 ಜನ ವಿದ್ಯಾರ್ಥಿಗಳು ನನ್ನ ಶಾಲೆಯ ಅನುಭವ ಇದು ಮಾಡಿಕೊಂಡು ಜೀವನವನ್ನು ಸಾಗಿಸುವವರು. 40 ಜನರಿಗೆ ನಾನು ಉದ್ಯೋಗವನ್ನು ಕೊಟ್ಟಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯಿಂದ 40 ಜನರಿಗೆ ಉದ್ಯೋಗ ಆಯಿತು. ಇವತ್ತು ಎಷ್ಟೋ ಸಾವಿರ ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಹಂತದಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಾವು ಆದಷ್ಟು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳಿಗೆ ಒತ್ತು ಕೊಡುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಅಲ್ಲಿ ಮಾಡ್ತೀನಿ. ಇವತ್ತು ಮೊನ್ನೆ ವಿಧಾನಸೌಧದಲ್ಲಿ ಒಂದು 3-4 ತಿಂಗಳ ಹಿಂದೆ ನಾನು ಹೋದಂತ ಸಂದರ್ಭದಲ್ಲಿ ಇಲ್ಲಿ ಕೈರಂಗಲದಲ್ಲಿ ಮಮತಾ DS ಗಟ್ಟಿ ಅಂತ ಇದ್ದಾರೆ. ಅವರ ಮಮತಕ್ಕನವರ ಅಕ್ಕನ ಮಗಳು ನಿಖಿತಾಸ ಅಂತ ನನ್ನ ಸ್ಟೂಡೆಂಟ್. ಅವರು ಬೆಂಗಳೂರಿನಲ್ಲಿ ನಾವು ಬೇರೆ ಬೇರೆ ನಾಯಕರು ನಾವು ಸೇರಿರುವಾಗ ಅವರು ಮತ್ತು ಅವರ ಗಂಡ ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ LKG ಇಂದ 10ನೇವರೆಗೆ ಕಲಿತಂತ ವಿದ್ಯಾರ್ಥಿನಿ ನೇರವಾಗಿ ಬಂದು ನನ್ನ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅಷ್ಟು ದೊಡ್ಡ ಸಭೆಯಲ್ಲಿ ನನಗೆ ಬಹಳ ಒಂದು ರೀತಿಯ ಇದಾಯಿತು. ಯಾಕೆಂತ ಅದು ಉದ್ದ ತೋರೆಲ್ಲ ಆಗಿದೆ ಪಾಪ ಮಗು. ಹಾಗೆ ಅದಕ್ಕೆ ಅವರು ಕೇಳಿದ್ರು ಯಾರಿದು ಅಂತ. ನಾನು ಹೇಳಿದೆ ನನ್ನ ಸ್ಟೂಡೆಂಟ್, ನನ್ನ ಶಾಲೆಯಲ್ಲಿ ಕಲಿತವರು ಅಂತ. ಅವರಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಈ ರೀತಿಯಾದ ಸಂಸ್ಕಾರವನ್ನು ನೀವು ನಿಮ್ಮ ಶಾಲೆಯಲ್ಲಿ ಕೊಟ್ಟಿದ್ದೀರಿ, ಆದ್ರಿಂದ ಅವರು ನಿಮ್ಮ ಪಾದಕ್ಕೆ ಮುಟ್ಟಿ ಆಶೀರ್ವಾದನ ಪಡೆದ್ರು ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು, ನಾನು ಧನ್ಯನಾಯ್ತು. ಇವನು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಕ್ಕೆ ಇಂಥ ಬಹಳಷ್ಟು ಉದಾಹರಣೆಗಳು ನನ್ನಲ್ಲಿದೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಉಚಿತವಾಗಿ ಕೂಡ ಅಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದೇನೆ. ಅವರ ಮನೆಯ ಇತಿಹಾಸವನ್ನು ನೋಡಿ ಅಥವಾ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಬಹಳಷ್ಟು ಜನರಿಗೆ ನಾನು ಕೂಡ ಅಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಉಚಿತವಾಗಿ ವಿದ್ಯಾರ್ಜನೆಗೆ ಅವಕಾಶವನ್ನು ಮಾಡಿಕೊಟ್ಟಂತ ಅಥವಾ ವಿದ್ಯಾರ್ಜನೆಯನ್ನ ಪಡೆದಂತ ಪೇರೆಂಟ್ಸ್ಗಳಿಗೆ ಕೂಡ ಗೊತ್ತಿದೆ. ನಾವೇನು ಹೇಳುವಂಥದ್ದು ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ನಾವು ಸಮಾಜದಲ್ಲಿ ಒಂದು ದೇವರು ನಮಗೆ ಜನ್ಮ ಅಂತ ಕೊಟ್ಟದಕ್ಕೆ ಜನನ ಜೀವನ ಮರಣ ಅಂತೇಳಿ ಆ ಜೀವನ ಎಂಬ ಒಂದು ಆ ಮಧ್ಯದ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ಪವಿತ್ರವಾದುದು. ಆ ಜೀವನವನ್ನು ನಾವು ಯಾವ ರೀತಿ ಸಾಗಿಸಬೇಕು, ಸಮಾಜದಲ್ಲಿ ನೊಂದವರಿಗೆ ಅಥವಾ ಯಾವುದೇ ರೀತಿಯಾದ ವ್ಯವಸ್ಥೆ ಇಲ್ಲದವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದಾಗ್ಲಿ ಅಥವಾ ಸಾಮಾಜಿಕವಾಗಿ ಸ್ವಲ್ಪ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಹದ್ದಾಗ್ಲಿ, ಇದು ನಮ್ಮ ಜೀವನದಲ್ಲಿ ಇರಬೇಕು. ಸಾಮಾಜಿಕವಾಗಿ ನಾವು ಸಮಾಜಮುಖಿಯಾಗಿ ನಾವು ನಮ್ಮನ್ನ ಅಳವಡಿಸಿಕೊಂಡು ಹೋದಾಗ ಸಮಾಜ ನಮ್ಮನ್ನು ಗುರುತಿಸುತ್ತದೆ. ಸಂತೋಷನ ಹೇಳಿದ ಹಾಗೆ ಸಮಾಜ ಗುರುತಿಸುತ್ತದೆ, ಜೊತೆಗೆ ಸಮಾಜ ಗೌರವವನ್ನು ಕೊಡ್ತದೆ. ಇವತ್ತು ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಅಥವಾ ಒಂದು ಸಂಘಟನೆ ಒಳ್ಳೆಯ ಕೆಲಸವನ್ನ ಮಾಡಿದಾಗ ಸಮಾಜ ಆ ಸಂಘವನ್ನ, ಆ ವ್ಯಕ್ತಿಯನ್ನ ಅಥವಾ ಸಂಘಟನೆ ಗುರುತಿಸುತ್ತದೆ, ಗೌರವಿಸುತ್ತದೆ. ಅದಕ್ಕೆ ಇವತ್ತು ಇಬ್ರು ಯುವ ನಾಯಕರಲ್ಲಿ ಸಾಕ್ಷಿ, ನಿಮ್ಮನ್ನಿಬ್ಬರನ್ನು ಕೂಡ ಗುರುತಿಸ್ತಾರೆ. ಇಷ್ಟು ಜನರಿಗೆ ನೀವೊಂದು ಉದ್ಯೋಗವನ್ನ ಒಂದು ಕಂಪನಿಯಲ್ಲಿ ತೆಗೆದುಕೊಳ್ಳುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಅವರನ್ನು ಹೋಗಿ ಸಂಪರ್ಕ ಮಾಡಬೇಕು, ಅವರು ನಿಮಗೆ ಸಹಕಾರನ ಕೊಡಬೇಕು, ಈ ರೀತಿಯಾದ ಕಾರ್ಯಕ್ರಮ ಆಯೋಜನೆ ಆಗಬೇಕು, ಇಷ್ಟು ಜನರನ್ನ ಅದರಲ್ಲಿ ಆಯ್ಕೆ ಮಾಡಬೇಕು. ಇದೆಲ್ಲವೂ ಕೂಡ ಬಹಳ ಒಳ್ಳೆಯ ವಿಚಾರ. ಒಂದು ಜೀವನಕ್ಕೆ ಬೇಕಾದಂತ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಉದ್ಯೋಗ ಮೇಳವನ್ನು ಅಳವಡಿಸಿಕೊಂಡು ಇವತ್ತು ಒಂದು ಆಯೋಜನೆ ಮಾಡಿದಂತ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನನ್ನು ಉದಾಹರಣೆ ಕೊಟ್ಟು ಯಡಿಯೂರಪ್ಪನವರ ಆಪ್ತ, ನಾನು ನಿಜವಾಗಿಯೂ ನನ್ನ ರಾಜಕೀಯ ಗುರು ಸನ್ಮಾನ್ಯ BS ಯಡಿಯೂರಪ್ಪನವರು ಹುಟ್ಟು ಹೋರಾಟಗಾರರಾಗಿ, ಕಲ್ಯಾಣ ಕರ್ನಾಟಕದ ಕನಸುಗಾರರಾಗಿ, ರೈತ ನಾಯಕರಾಗಿ ಇವತ್ತಿನ ಕಾರ್ಯಕ್ರಮ ನೋಡಿ. ಯಡಿಯೂರಪ್ಪರ TP ನನಗೆ ಬಂದ ಟೂರ್ ಪ್ರೋಗ್ರಾಮ್ ಎಂಥ ಕಾರ್ಯಕ್ರಮ, ಒಂದು ನಿಮಿಷ ಬಿಡುವಿಲ್ಲ, 10-20 ಕಾರ್ಯಕ್ರಮ ಉಂಟು. ಆ ಒಂದು ಇಳಿ ವಯಸ್ಸಿನಲ್ಲಿ ಅವರನ್ನು ಮಾಡುವಂತ ಕೆಲಸ ನೋಡಿದ್ರೆ ನಿಜವಾಗಿ ನಮಗೆಲ್ಲ ನಾಚಿಕೆ ಆಗ್ಬೇಕು. ನಮಗೆ ಒಂದು ಕಡೆ ಹೋದ್ರೆ ಮತ್ತೊಂದು ಉದಾಸೀನತೆ ಮಲಗಿ ಆದಿತ್ಯವಾರದ್ರೆ ನಾವು ಹೇಳುವಾಗ 10-11 ಗಂಟೆ ಕೆಲವರು. ನಾವು ಅತ್ಯಂತ ಕ್ರಿಯಾಶೀಲರಾಗಿರ್ಬೇಕು, ಚುರುಕಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಆದಾಗ ಇಡೀ ಜೀವನ ಒಳ್ಳೆ ರೀತಿ, ಇಡೀ ದಿವಸ ಜೀವನ ಅಲ್ಲ, ಇಡೀ ದಿವಸ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಯಾವುದೇ ಕಾರ್ಯ ಇವತ್ತು ನಾನು ಕೂಡ ಅಲೆಮಾರಿ, ನಾನು ಮೊದಲೇ ಅಲೆಮಾರಿ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ನನ್ನ ಅಮ್ಮ ಹೇಳುದು 10 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ ಟೈಮ್ ಉಂಟಲ್ಲ,
ಒಂದು 10 ವರ್ಷದ ಹಿಂದೆ ನನ್ನ ಅಮ್ಮ ಈಗಿನ ಮಾತಾಡುವಾಗ ಹೇಳುದು ಇದಾಗಂದ್ರೆ ಅಲೆಮಾರಿ ಲೆಕ್ಕ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ, ಯಾಕೆಂದ್ರೆ ನಮಗೆ ನಾವು ಹೋಗ್ಬೇಕು, ನಾವು ಕರೆದಾಗ ಜನ ಕರೆದಾಗ ನಾವು ಹೋಗ್ಬೇಕು. ಸಾಮಾಜಿಕ ಚಿಂತನೆ ರಾಜಕೀಯ ಅದು ಬೇರೆ ವಿಚಾರ. ಸಾಮಾಜಿಕ ಜೀವನದಲ್ಲಿ ನಾವು ನಮ್ಮನ್ನ ಯಾರಾದ್ರೊಬ್ರು ಕರೆದ್ರೆ ನಾನು ಖಂಡಿತವಾಗಿ ಎಷ್ಟು ಸಮಯ ಇದ್ರೂ ಕೂಡ ನಾನು ಹೋಗ್ತೇನೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ಅವರಿಗೆ ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದೇನೆ. ಮುಂದಿನಿಂದಲೂ ಕೂಡ ಹಾಗೆ ನಮ್ಮ ಮನೆಯ ಸಂಸ್ಕೃತಿಯಾಗಿ ನನ್ನ ವೈಯಕ್ತಿಕ ಕೂಡ ಹಾಗೆ ಇವತ್ತು ಅಂಥದ್ದೇ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನೇಮಕ ಮಾಡಿದ್ದಾರೆ. 1.5 ವರ್ಷಗಳ ಹಿಂದೆ ಸ್ಥಾಪನೆಯಾದ ನಿಗಮ ಇದು. ಒಂದು ಚೂರು ನಿಮಗೆ ಗೊತ್ತಾಗಬೇಕು ಅಂತ ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಇಲ್ಲೊಂದು ಇದರ ಹಿಂದೆ ಒಂದು ಡೇರೆ ಹಾಕಿ ಒಂದು 24 ಕುಟುಂಬದವರು, ಮುಡಿಪಿನವರಿಗೆಲ್ಲರಿಗೂ ಗೊತ್ತಿದೆ, 24 ಕುಟುಂಬದವರಲ್ಲಿ ವಾಸವನ್ನ ಮಾಡ್ತಿದ್ರು ಡೇರೆ ಒಳಗೆ. ಅವರು ನಮ್ಮ ಈ ಅಲೆಮಾರಿ ನಿಗಮಕ್ಕೆ ಸಂಬಂಧಪಟ್ಟವರು. 2010ರಲ್ಲಿ ನಾನು ದೇರಳಕಟ್ಟೆಯಲ್ಲಿ ರೋಟರಿ ಕ್ಲಬ್, ನಿಮ್ಗೆ ಗೊತ್ತಿದೆ, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, JCS ಇದೆಲ್ಲ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು, ಒಂದು ಸಮಾಜದಲ್ಲಿ ಸೇವೆ ಮಾಡ್ಲಿಕ್ಕೆ ಇರತಕ್ಕಂಥ ಸೇವಾ ಸಂಸ್ಥೆಗಳು. ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷನಾಗಿ 1 ವರ್ಷ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಕ್ಕೆ ನನಗೆ ಆ ಡೇರಿಯಲ್ಲಿ ಇರತಕ್ಕಂಥ ಆ ಕುಟುಂಬದವ್ರು ನನಗೆ ಕಂಡು ನಾನು ಸೀದವಾಗಿ ನಮ್ಮ ಮೆಂಬರ್ಸ್ನೆಲ್ಲ ಕರ್ಕೊಂಡು ಹೋಗಿ, ಈ ಶಾಲೆಯ ಟೀಚರ್ಸ್ ಹರೀಶ್ ಮಾಸ್ಟರ್ ಇದ್ರು, ಅವರನ್ನ ಕರ್ಕೊಂಡೋಗಿ ನೋಡಿದಾಗ ಬಹಳ ಬೇಸರ ಆಯಿತು ನನಗೆ. ಆ 24 ಕುಟುಂಬದಲ್ಲಿ 34 ವಿದ್ಯಾರ್ಥಿಗಳಿದ್ರು. ಬಟ್ಟೆ ಸರಿಯಾಗಿ ಹಾಕ್ಲಿಕ್ಕಿಲ್ಲ, ಬತ್ತಲೆಗೆ ಆಚೆ ತಿರುಗೋಡುದು, ಅವರ ಸ್ಥಿತಿ ನೋಡಿದ್ರೆ ಬಹಳ ಚಿಂತಾಜನಕ. ಆದ್ರೂ ಕೂಡ ಅದು ಅವರಿಗೆ ಸ್ವರ್ಗ, ಡೇರೆನೇ ಅವರಿಗೆ ಸ್ವರ್ಗ. ಯಾಕೆಂತಂದ್ರೆ ಇಡೀ ಅವರ ವಂಶ ಪಾರಂಪರ್ಯದ ಒಂದು ಜೀವನನೇ ಡೇರೆಯ ಒಳಗೆ ವಾಸ ಮಾಡುವಂಥದ್ದು. ಆಗ ನಾನು ಹೇಳಿದೆ, ಈ 34 ವಿದ್ಯಾರ್ಥಿಗಳನ್ನ ಕೂಡ ನಾವು ಶೈಕ್ಷಣಿಕವಾಗಿ ಅಡಾಪ್ಟ್ ಮಾಡ್ತೇವೆ, ದತ್ತು ಸ್ವೀಕಾರ ಮಾಡ್ತೇವೆ ಅಂತೇಳಿ. 34 ವಿದ್ಯಾರ್ಥಿಗಳಿಗೆ ಕೂಡ ಶಾಲಾ ಶುಲ್ಕ, ಅವರ ಸಮವಸ್ತ್ರ ಮತ್ತೆ ಅವರ ಪುಸ್ತಕ ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಕೆಲವು ಉಚಿತ ಪುಸ್ತಕ ವಿತರಣೆ ಅಂತ ಮಾಡ್ತೇವೆ. 4 ಪುಸ್ತಕವನ್ನು ತೆಗೆದು ಫೋಟೋ ತೆಗೆದು, ಹಾಗಲ್ಲ, ಲೇಬಲ್, ಬೈಂಡ್ ಪೇಪರ್, ಪೆನ್ಸಿಲ್, ಪುಸ್ತಕ ಏನು ಬೇಕು ಎಲ್ಲವನ್ನು ಕೂಡ ಅವರಿಗೆ ಕೊಡು. ಟೀಚರ್ಸ್ ಯಾವ ಪಟ್ಟಿ ಕೊಟ್ಟಿದ್ದಾರೆ ಆ 34 ಮಂದಿ ಕೂಡ ನಾವು ಅದನ್ನ ಕೊಟ್ಟಂತದ್ದು. 1 ವರ್ಷ ಕೊಟ್ಟದ್ದು. 1 ವರ್ಷ ಕೊಟ್ಟಾಗ ಇನ್ನೊಂದು ವರ್ಷ ಕೊಡ್ಬೇಕಲ್ಲ, ಮತ್ತೆ ಮುಂದುವರಿಸ್ಬೇಕು. ಅಷ್ಟೊತ್ತುವಾಗ ನಮ್ಮ ರೋಟರಿಯ ಮೀಟಿಂಗ್ ಆಗುವಾಗ ಹೇಳಿದ್ರು, ಸರ್ ನೀವತ್ತು 1 ವರ್ಷ ಕೊಟ್ಟರೆ ಮುಂದಕ್ಕೆ ಏನು ಮಾಡುದು, ಅಧ್ಯಕ್ಷ ಬದಲಾಗ್ತಾರಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ರು, ನೀವು ಏನು ತಲೆಬಿಸಿ ಮಾಡುದು ಬೇಡ, ಆ ಡೇರೆ ಅಲ್ಲಿ ಎಷ್ಟು ವರ್ಷ ಇರ್ತದೆ. ಡೇರೆ ಅಂದ್ರೆ ಅದು ಶಿಫ್ಟ್ ಆಗುವಂಥದ್ದು, ಅಲೆಮಾರಿಗಳಲ್ಲ, ಒಂದು ಕಡೆಯಿಂದ ಒಂದು ಕಡೆ ಹೋಗ್ತದೆ. ಎಷ್ಟು ವರ್ಷ ಅಲ್ಲಿ ಅವರು ಇರ್ತಾರೆ ಅಷ್ಟು ವರ್ಷ ನಾನು ವೈಯಕ್ತಿಕವಾಗಿ ನಾನು ಕೊಡ್ತೇನೆ, ತಲೆಬಿಸಿ ಮಾಡುದು ಬೇಡ ಅಂತ ಹೇಳಿದ್ರು. ಹಾಗೆ 2010ರಿಂದ 2017ರವರೆಗೆ ಆ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿದ್ದೆ. ಕೊನೆಯ ಹಂತಕ್ಕೆ 23 ಮಕ್ಕಳು ಉಳಿದ್ರು. ಯಾಕೆ ಅಂತ ಕಲಿತು ಬೇರೆ ಬೇರೆ ಕ್ಲಾಸಿಗೆ ಹೋದ. ಆದ್ರಿಂದ ಇವತ್ತು ಆ ಒಂದು ಅಳಿಲು ಸೇವೆ ಮಾಡಿದ್ರಿಂದ ಅದೇ ಅಲೆಮಾರಿ ಜನಾಂಗದ 2017ರ ತನಕ ನಾನು ಮಾಡಿದ್ದೆ. ನನಗೆ ಅಧಿಕ ಜವಾಬ್ದಾರಿ ಸಿಕ್ಕಿದ್ದು ಮೊನ್ನೆ. ಆ ಒಂದು ಅಳಿಲು ಸೇವೆ ಮಾಡಿದ್ರಿಂದ ದೇವರು ಯಡಿಯೂರಪ್ಪರವರ ಕೈಯಿಂದ ಅದೇ ನಿಗಮದ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇದೆಲ್ಲ ದೇವರು ಕೊಡುವಂತ ಒಂದು ಅವಕಾಶ. ಇದನ್ನ ನಾವು ಈ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಗಮನಕ್ಕೆ. 46 ಜಾತಿ ಸಮುದಾಯದವರು ನನ್ನ ನಿಗಮದ ಅಡಿಯಲ್ಲಿ ಬರ್ತಾರೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ 29 ಜಿಲ್ಲೆಗಳಲ್ಲಿ ಬಹಳಷ್ಟು ಜನರು ಇದರಲ್ಲಿ ಇದ್ದಾರೆ. ಯಾಕಂದ್ರೆ ನನಗೆ ಬರುವಂತಹ ದೂರವಾಣಿ ಕರೆಗಳು, ನಮ್ಮಲ್ಲಿ ಇರತಕ್ಕಂಥ ಜಿಲ್ಲಾ ಕಚೇರಿ, ಪ್ರತಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಕಚೇರಿ ಇದೆ. ಬೆಂಗಳೂರಿನಲ್ಲಿ ಇದಕ್ಕೆ ಕಚೇರಿ ಅಂತ ಇರಲಿಲ್ಲ. ನಾನು ಸರ್ನ ಅನುಮತಿ ತಗೊಂಡು ಬಹಳ ಸುಸಜ್ಜಿತವಾದ ಒಂದು ಅಲೆಮಾರಿ ಜನಾಂಗದ ಯಾರೇ ಬಂದ್ರು ಕೂಡ ಅಲ್ಲಿ ಕೂತು ಮಾತನಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸಿ ಅಸ್ಗರ್ನವರೆಲ್ಲ ಇನಾಗ್ರೇಷನ್ ಸಂದರ್ಭದಲ್ಲಿ ಬಂದು ಒಳ್ಳೆಯ ಒಂದು ಇದನ್ನು ಮಾಡಿದ್ದೇವೆ. ನಾವು ಬೆಂಗಳೂರಿಗೆ ಯಾರಾದ್ರೂ ತಕ್ಷಣ ಬಂದಾಗ ನಮ್ಮ ಆಫೀಸಿಗೆ ಭೇಟಿ ಕೊಡಿ. ವಸಂತನಗರದಲ್ಲಿ ದೇವರಾಜ ಅರಸು ಭವನದ ಎದುರುಗಡೆ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಕೇಂದ್ರದ ಕಟ್ಟಡದ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಅರೆ ಅಲೆಮಾರಿ ನಿಗಮದ ಕಚೇರಿ ಇದೆ. ನಾನು ನಿಂತು ಆ ಕೆಲಸವನ್ನು ಮಾಡಿಸಿದ್ದೀನಿ. 15 ದಿವಸದಲ್ಲಿ ಬಹಳ ಸುಸಜ್ಜಿತವಾದ ಕಚೇರಿ ಇದೆ. ನಾನು ಹೇಳುವಂಥದ್ದು, ನಮ್ಮ ಊರಿನಲ್ಲಿ ಅಥವಾ ನಿಮ್ಮ ಗಮನಕ್ಕೆ ಯಾರಾದರೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಮಾತ್ರ 46 ಜಾತಿ ಸಮುದಾಯ ಇದೆ. ಬಹಳ ಪ್ರಬಲವಾಗಿ ಬಾಗಲಕೋಟೆ, ಮಂಡ್ಯ, ರಾಯಚೂರು, ಹರಿಹರ, ವಿರಾಜಪೇಟೆ, ಮಂಡ್ಯ, ರಾಮನಗರ, ಮತ್ತೆ ಮೈಸೂರು, ಬೆಳಗಾವಿ, ಕಲಬುರಗಿ, ಗದಗ, ಕಾರವಾರ, ಈ ಕಡೆ ಎಲ್ಲ ತುಂಬಾ ಅಲೆಮಾರಿ ಜನಾಂಗ ಸಮುದಾಯರಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ 2 ಸಮುದಾಯ ಇದೆ, ಗೊಲ್ಲ ಮತ್ತು ಜೋಗಿ. ನಿಮ್ಮ
ಪರಿಚಯದವರು ಯಾರಾದರೂ ಗೊಲ್ಲ ಸಮುದಾಯದವರು, ಗೊಲ್ಲ ಯಾದವ ಅಥವಾ ಜೋಗಿ ಸಮುದಾಯದವರು ಯಾರಾದರೂ ಇದ್ರೆ ಅಸ್ಗರ್ ಅವರಿಗೆ ತಿಳಿಸಿ, ನನಗೆ ತಿಳಿಸಿ, ಅವರಿಗೆ ಬೇಕಾದಂತ ಯಾವ ಸರ್ಕಾರದಿಂದ ಯೋಜನೆಗಳಿದೆ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ನಾನು ಖಂಡಿತವಾಗಿ ಅವರಿಗೆ ಮಾಡ್ತೇನೆ. ಇವತ್ತು ಬಹಳ ಒಳ್ಳೆಯ ವ್ಯವಸ್ಥೆ ಇದೆ. ಮನೆ ಇಲ್ಲದವರಿಗೆ ಮನೆ ಕಟ್ಟಿಸ್ಕೊಡ್ಬೋದು, ನಾವು ಜಾಗವೇ ಇಲ್ಲ ಅಂತಂದ್ರೆ ಅವರಿಗೆ ಜಾಗ ಸರ್ಕಾರದ ತೆಗೆಸಿಕೊಡ್ಬೋದು, ಅವರಿಗೆ ಉದ್ಯೋಗ ಹೇಳಿದ್ರೆ ಉದ್ಯೋಗದ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು, ಶೈಕ್ಷಣಿಕವಾಗಿ ಅವರಿಗೆ ಒಳ್ಳೆ ವ್ಯವಸ್ಥೆ, ನಮ್ಮೆಲ್ಲ ವ್ಯವಸ್ಥೆ ನನ್ನ ನಿಗಮದಲ್ಲಿದೆ. ನಾನು ಜವಾಬ್ದಾರಿಯನ್ನು ತಗೊಂಡಾಗ ಹೇಳಿದ್ದೇನೆ, ಈಗ ಅಧಿಕಾರ ಸ್ವೀಕಾರ ಅಂತ ಹೇಳಿದ್ರೆ ಇದು ಅಧಿಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ. 2.5 ವರ್ಷ ಅವಧಿಯಲ್ಲಿ ನನ್ನ ಶಕ್ತಿ ಮೀರಿ ಈ ಒಂದು 46 ಜನಾಂಗ, ಸುಮಾರು 1 ಕೋಟಿ ಜನ ಈ ಒಂದು ನಿಗಮದ ಅಡಿಯಲ್ಲಿ ಬರ್ತಾರೆ. ಎಲ್ಲರ ಆ ಒಂದು ಪ್ರತಿ ಜಿಲ್ಲಾಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ, ಯಾವನೇ ಒಬ್ಬ ಅಲೆಮಾರಿ ಸಮಾಜದ ಅಥವಾ ಅಲೆಮಾರಿ ಸಮಾಜದ ಒಬ್ಬ ಸದಸ್ಯ ಬಂದರೂ ಕೂಡ ಅವರನ್ನು ಅಲೆದಾಡಿಸಬಾರ್ದು. ಮೊನ್ನೆ ಒಂದು ರಾಯಚೂರಲ್ಲಿ ಒಂದು ಫೋನ್ ಬಂತು ನನಗೆ, ರಾಯಚೂರಿಂದ ಒಂದು ದಾಸ ಸಮುದಾಯದ ದೊಂಬಿದಾಸ ಅಂತ, ದಾಸ ಅಂದ್ರೆ ಈ ದಾಸ ಇರಲ್ಲ, ದೊಂಬಿದಾಸ ಅಂತ ಒಂದು ಸಮುದಾಯ ಇದೆ, ಅವರು ಒಬ್ಬರ ಅದರ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದ್ರು, ಸರ್ ಹೀಗೆ ಸಂಗತಿ, ನಮ್ಮದೊಂದು ಫೈಲ್ ಬಾಕಿಯಾಗಿದೆ, 5 ಎಕರೆ ಜಾಗ ಉಂಟು, ಮನೆ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ, ಅಧಿಕಾರಿಗಳು ನಮ್ಮನ್ನು ಅಲೆದಾಡಿಸ್ತಾರೆ, ಯಾರು ಅಧಿಕಾರಿ ನಂಬರ್ ಕೊಡು ಅಂತ ತೆಗೆದು ನಂಬರ್ ತಗೊಂಡು ಕೂಡಲೇ ನಾನು ಫೋನ್ ಮಾಡಿದೆ ಅಧಿಕಾರಿಗೆ. ಇವತ್ತು ಹೇಳ್ತೇನೆ, 1 ವಾರದ ಒಳಗೆ ನನಗೆ ಫೈಲ್ ಬಂದು ಬೆಂಗಳೂರಿಗೆ ಬರಬೇಕು ಅಂತೇಳಿ. ನಾನು 11 ತಾರೀಕಿಗೆ ಬೆಂಗಳೂರಿಗೆ ಬರ್ತೇನೆ, ಬೆಂಗಳೂರಲ್ಲಿ ಬರುವಾಗ ನನಗೆ ಫೈಲ್ ರೆಡಿ ಆಗಿರ್ಬೇಕು. ಅದೇ ತರ ಫೈಲ್ ರೆಡಿ ಆಗಿ ಬಂದಿದೆ. ಅದೆಲ್ಲ 28 ಜಿಲ್ಲೆಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ತಿಳಿಸಿದ್ದೇನೆ. ಇನ್ನು ಮುಂದೆ ಅಲೆಮಾರಿಗೆ 1.5 ವರ್ಷ 2 ವರ್ಷ ಆಯಿತು, ಯಾರು ಕೇಳುವವರಿಲ್ಲ, ಈಗ ಕೇಳುವವರಿದ್ದಾರೆ. ಯಾವುದೇ ಫೈಲ್ ಬಂದರೂ ಕೂಡ, ಯಾವನೇ ಒಬ್ಬ ಸದಸ್ಯ ಬಂದರೂ ಕೂಡ ಬಹಳ ಗೌರವದಿಂದ ಅವನ ಹತ್ರ ಮಾತನಾಡಿ ಅವನ ಇರತಕ್ಕಂಥ ಸಮಸ್ಯೆಯನ್ನು ಆಲಿಸಿ ಅವರ ಯೋಜನೆ ಏನಿದೆ ಅದನ್ನು ಕೊಡುವಂತಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಬೇಕು. ಸರ್ಕಾರದಿಂದ ಕೊಡುವಂಥ ಸವಲತ್ತನ್ನು ಅವರಿಗೆ ಮುಟ್ಟಿಸಬೇಕು ಎಂಬ ಒಂದು ಮಾತನ್ನು ಕೂಡ ನಾನು ಅಧಿಕಾರಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದೇನೆ. ಇದರಿಂದ ನಮ್ಮ ಜವಾಬ್ದಾರಿ. ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಮಗೊಂದು ಅವಕಾಶ ಸಿಕ್ಕಿದಾಗ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂತ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡಬೇಕಾಗಿದೆ. ಇಲ್ಲಿ ಸೇರಿದ್ದವರು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇರಿದಾಗ ನಿಮ್ಮ ಜವಾಬ್ದಾರಿಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮಿಂದ 2-3 ಜನರಿಗೆ ಒಳ್ಳೆಯದನ್ನಾದ್ರೆ ನಾವು ಒಂದು ಕೊನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಹೇಳ್ತೇನೆ, ಅವರೊಬ್ಬ ಉದ್ಯಮ ಒಳ್ಳೆ ಕೆಲಸ ಮಾಡಿದ ಅಂತೇಳಿ, ಇಲ್ಲದ್ರೆ ಯಾವುದೇ ರೀತಿ ನಮ್ಮ ಹೆಸರು ಉಳಿತದೆ. ಆದ್ರಿಂದ ನೀವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ನಾವು ನಮ್ಮಂತ ಎಲ್ಲ ದೇವದೇವರು, ನಮ್ಮ ಗುರು ಹಿರಿಯರು, ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಸಿಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಯುವಕ ನಾಯಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಂತ ನಿಮಗೆ ಮತ್ತು ಕಂಪನಿಯ ಅಧಿಕಾರಿಗಳಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ 1-2 ಮಾತುಗಳನ್ನು ನಿಲ್ಲಿಸ್ತೇನೆ. ಹೃದಯದ ಧನ್ಯವಾದಗಳು. ಗೌರವಾನ್ವಿತ ಜಯಂತ್ ಪಾದಲ್ ಪಾಡಿರವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಏಕೆಂದರೆ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ಜನರನ್ನು ಸ್ಪಂದಿಸುವಂತ ಒಬ್ಬ ಸಮಾಜ ಸೇವಕ ಅಂತ ಹೇಳಿದ್ರೆ ಅದು ನಮ್ಮ ಜಯಂತಣ್ಣ. ಅವರು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗುದಿಲ್ಲ, ಆ ರೀತಿಯಂತ ವ್ಯಕ್ತಿತ್ವ ನಮ್ಮ ಗೌರವಾನ್ವಿತ ಜಯಂತ್ ಪಾದಲ್ ಪಾಡಿಯವರು. ಅದು ವೋಟರ್ ಸೇರ್ಪಡೆ ಇರ್ಬೋದು, ವಿಧವಾ ವೇತನ, ಇಂಥ ಹಲವು ಕಾರ್ಯಕ್ರಮವನ್ನು ಮಾಡಿರುವಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಗತಿಪರ ಕೃಷಿಕರು, ಆತ್ಮೀಯರು, ಯುವ ಉದ್ಯಮಿಗಳಾಗಿರುವಂತಹ ಗೌರವಾನ್ವಿತ ಚಂದ್ರಶೇಖರ್ ಗಟ್ಟಿರವರು ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅನ್ನು ಉದ್ದೇಶಿಸಿ ತಾಲೂಕ್ ಪಂಚಾಯತ್ ಸದಸ್ಯರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ, ಎಷ್ಟು ತಲುಪಾಡಿ ಯಾರಿಗೆ ಏನು ಉತ್ತರ ಕೊಡೋದಂತ ವ್ಯಕ್ತಿ. ಏಕೆಂದ್ರೆ ಅಷ್ಟು ಸರಳ, ತನ್ನ ಅನುದಾನವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಎಲ್ಲೆಲ್ಲಿ ತಲುಪಬೇಕು ಅದನ್ನು ತಲುಪಿಸಿದಂಥ ವ್ಯಕ್ತಿ. ಅದರಲ್ಲೂ ಸಮೇತ ಪ್ರಚಾರ ತೆಗೆದೇ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂಥ ಜನಪ್ರಿಯ ತಾಲೂಕ್ ಪಂಚಾಯತ್ ಸದಸ್ಯರು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನವೀನ್ ಪಾದಲ್ ಪಾಡಿರವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಏಕೆಂದರೆ ನಾವು ಯುವಕರು ಡಿಗ್ರಿ ಆದ ನಮ್ದು ಪದವಿ ಆದ ಕೂಡಲೇ ಎಲ್ಲ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸ್ತೇವೆ. ಒಂದು ಕಂಪನಿ ಬಿಟ್ಟು ಒಂದು ಕಂಪನಿ 10 ಕಂಪನಿಗೆ ಅಲಿದಾಡ್ತೇವೆ. ಆದ್ರೂ ಕೂಡ ಕಡೆಗೆ ನಮಗೆ ಅದು ಕೂಡ ಯಾವುದು ಫಲದಾಯಕ ಆಗುವುದಿಲ್ಲ. ಆದರೆ ಇವತ್ತೊಂದು ನಮಗೆ ಸುವರ್ಣಾವಕಾಶ, ಯಾಕೆಂದ್ರೆ ನಾವಿದ್ದಲ್ಲಿಗೆ ಉದ್ಯೋಗ ಹುಡುಕೊಂಡು ಬಂದಿದೆ. ಆ ರೀತಿ ಆಗಲು ಕೂಡ ಅದರ ಹಿಂದೆ ಶ್ರಮ ಇದೆ. ಯಾರ್ದಾದ್ರೆ ರಘುನಂದನ್ ಮತ್ತು ಅಸ್ಗರ್ ಇತ್ತು. ನಿಜವಾಗಿ ಅವರು ಪದವಿ ಮುಗಿಸಿಕೊಂಡು ತಮ್ಮ ವೃತ್ತಿಯನ್ನು ಅರಿಸಿ ತಮ್ಮದೇ ನೆಲೆಯಲ್ಲಿ ನಿಂತಿದ್ರೆ ಈ ರೀತಿ ಆಗ್ಲಿಕ್ಕೆ ಖಂಡಿತ ಆಗುದಿಲ್ಲ.
ಸಮಾಜಕ್ಕೆ ಕೂಡ ನಮ್ಮಿಂದ ಏನಾದರೂ ಸೇವೆ ಆಗಬೇಕಂತ ಭಾವನೆಯಿಂದ ನಮ್ಮ ಕಷ್ಟ, ಅವರಿಗೆ ಡಿಗ್ರಿ ಆದಿಗೆ ಉದ್ಯೋಗ ಕಷ್ಟ ಅಲೆದಾಡಿದ್ದು ಜ್ಞಾಪಕದಲ್ಲಿದ್ದು, ಈಗ ಇನ್ನೂ ಡಿಗ್ರಿ ಆದ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಉದ್ಯೋಗ ಆಗಲಿ ಅಂತ ಹೇಳಿ ಈ ಹುಡುಕಾಟದಲ್ಲಿರುವಾಗ ಅವರಿಗೆ ಸಂಸ್ಥೆ ಕಂಡಿದ್ದು ವಿಮನ್ ಸಿಂಗ್ ಲಿನೆನ್ಸ್ ಅಂತ. ಅದರ ಅಧಿಕಾರಿ ನಮ್ಮ ವಿವೇಕ್ ನಂಬ್ಯಾರ್ ನಮ್ಮ ಜೊತೆಗಿದ್ದಾರೆ. ನಿಜವಾಗಿ ಅವರಿಗೆ ಮತ್ತು ಆ ಸಂಸ್ಥೆಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ನಮ್ಮ ಬಳಿಗೆ ಬಂದು ನಿಮಗೆ ಉದ್ಯೋಗ ಕೊಡ್ತೇವೆ ನೀವು ಬನ್ನಿ ಅಂತ ಕರೆಯುವ ವ್ಯವಸ್ಥೆ ಈಗ ಬಂದಿದೆ. ಆದರೆ ನಿಜವಾಗಿ ಅವರು ಕಾರಣಕರ್ತರು. ಅದಕ್ಕೆ ಎರಡು ದಿಗ್ಗಜರು ನಮ್ಮ ಜೋಡತಿಗಳಾಗಿ ದುಡಿತಿರುವವರು ರಘುನಂದನ್ ಮತ್ತು ಅಸ್ಗರ್. ಈಗಿನ ಯುಗ ಅಂದ್ರೆ ತಾನು ನನ್ನ ಸಂಸಾರ ಅಂತ ಇರುವ ಸಮಯದಲ್ಲಿ ಸಮಾಜಕ್ಕೆ ದುಡಿಯುವವರು ತುಂಬಾ ಕಡಿಮೆ. ಏಕೆಂದರೆ ಈಗ ಅಸ್ಗರ್ ಹೇಳಿದ್ರು ತನ್ನ ಬಗ್ಗೆ. ನಿಜವಾಗಿ ನಾನು ಹೇಳಿಕೊಂಡು ಮಾಡುವಂಥದ್ದು ಏನಿಲ್ಲ, ಸರ್ಕಾರದಿಂದ ಸಿಗುವ ಅನುದಾನವನ್ನು ಇಲ್ಲಿಗೆ ಮುಟ್ಟಿಸ್ಬೇಕು, ಅಲ್ಲಿ ಮುಟ್ಟಿಸು. ಯಾಕಂದ್ರೆ ನೀವು ನನ್ನನ್ನು ಆರಿಸಿ ಕಳಿಸಿದ್ದು, ನೀವು ಹೇಳಿದ ಹಾಗೆ ಮುಟ್ಟಿಸುವ ಜವಾಬ್ದಾರಿ ಮಾತ್ರ ನಂದು. ನಾನು ಮಾಡ್ತೇನೆ ಅಂತ ಹೇಳುದು ಏನು ನನ್ನಿಂದ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಎಲ್ಲವನ್ನು ನಾವು ಪಡೆದಿದ್ದು ಈ ಭೂಮಿಯಿಂದಲೇ, ಈ ಸಮಾಜದಿಂದ. ಅದನ್ನು ಸಮಾಜಕ್ಕೆ ಅರ್ಪಿಸುವುದು ನಮ್ಮ ಜವಾಬ್ದಾರಿ. ನಾನು ಮಾಡಿದ್ದು ನಾನು ಮಾಡಿಕೊಂಡದ್ದು ಏನಿಲ್ಲ ಅಂತ ನನ್ನ ಅನುಭವ. ಏಕೆಂದ್ರೆ ಬೈಸ್ಕೊಂಡ್ರೆ ಒಳ್ಳೇದಂತ. ಯಾಕೆಂದ್ರೆ ನಾವು ಬೈದನ್ನು ಪುನಃ ರಿಟರ್ನ್ ಬೈದ್ರೆ ಮಾತ್ರ ನಮಗೆ ಅಲ್ಲಿ ಕ್ಲಾಶ್ ಆಗೋದು, ಘರ್ಷಣೆ ಆಗೋದು. ಯಾಕೆಂದ್ರೆ ಒಬ್ರು ನನಗೆ ತಿದ್ದಿ ಬುದ್ಧಿ ಹೇಳುವುದು ಬೈಗಳಂತ ನಾನು ಖಂಡಿತ ಇವರಿಗೆ ತಿಳ್ಕೊಳ್ಳಿಲ್ಲ. ಅದನ್ನು ನನ್ನ ತಪ್ಪು ಹೆಜ್ಜೆಯನ್ನು ಅವರು ಸರಿಪಡಿಸಿದ್ದಾರೆ ಅಂತ ಅನ್ನುವ ಭಾವನೆಯನ್ನು ನಾನು ತಿಳ್ಕೊಂಡಿದ್ದೇನೆ. ಅದರಿಂದ ನಾನು ಯಾರತ್ತೂ ಮಾತಾಡಿಕೊಳ್ಳಿ. ಯಾಕೆಂದ್ರೆ ನನ್ನ ತಾಲೂಕು ಪಂಚಾಯತಿಯಲ್ಲಿ ಇರ್ಬೋದು, ಹೆಚ್ಚಿನ ಅನುದಾನ ಇಲ್ಲ. ನಿಮಗೆ ನಿಜವಾಗಿ ನನಗೆ ಒಂದು ಉದ್ಯೋಗ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1-2 ಲಕ್ಷ ಒಳಗೆ ಇರುವ ಅನುದಾನವನ್ನು ಯಾವತ್ತು ಬರುವುದು ಶಾಲೆ ಕಾಂಪೌಂಡ್ಗೆ, ಕಾಲುದಾರಿಗೆ ಬರುವುದು. ನಿಜವಾಗಿ ಜನಗಳ ಬೇಡಿಕೆ ಇರುವುದು ನಮ್ಮ ಊರಿಗೆ ರಸ್ತೆ ಆಗಬೇಕು, ನೀರಾಗಬೇಕು, ಸ್ಟ್ರೀಟ್ ಲೈಟ್ ಆಗಬೇಕಂತ. ಅದು 3 ಕೂಡ ನನ್ನ ಇದರಲ್ಲಿ ಬರುವುದಿಲ್ಲ. ಅದು ಕೂಡ ತನ್ನಿಂದಾದ್ದು ಮಾಡುವಂಥ ಯೋಚನೆಯಲ್ಲಿ ಮಾಡಿದ್ದೇನೆ ಇಷ್ಟರವರೆಗೆ. ನಂದು ಅವಧಿ ಕೂಡ ಮೇಗೆ ಮುಗೀತದೆ. ನನಗೊಂದು ಸಂತೋಷ ಇದೆ, ನಾನು 5 ವರ್ಷದಲ್ಲಿ ನನ್ನಿಂದ ಆಗುವಂಥದ್ದು ಸರ್ಕಾರದ ಎಂಥದ್ದು ನನ್ನ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದನ್ನು ಮಾಡಿದ್ದೇನೆ ಅಂತ ನನಗೆ ಸಂತೋಷ ಇದೆ. ಅದು ನಿಜವಾಗಿ ಜನಗಳಿಗೆ ತಲುಪಿದಂಥ ಭಾವನೆ ನನಗೆ ಕೊಡಿದೆ. ಇನ್ನೊಂದು ವಿಚಾರದಲ್ಲಿ ಈ ವೇದಿಕೆಯಲ್ಲಿ ಮಾತಾಡೋದಂತೆ, ನಾವು ಈ ಕಂಪನಿಯ ಪರವಾಗಿ ಉದ್ಯೋಗ ಸಿಕ್ಕಿದ ನಂತರ ನಾವು ಎಂತ ಮಾಡ್ಬೇಕಂದ್ರೆ ಎನ್ನುವುದು ಆ ಕಂಪನಿಗೆ ನಾವು ಋಣಿಯಾಗಬೇಕು. ಯಾಕೆಂದ್ರೆ ನಮಗೆ ಉದ್ಯೋಗ ಕೊಡುವುದು ಒಂದೇ, ಮನೆಯಲ್ಲಿ ತಾಯಿ ತಂದೆ ಅನ್ನ ಕೊಡುವ ತಂದೆ ತಾಯಿ ಕೂಡ ಒಂದೇ ರೀತಿ ಇರುವುದರಿಂದ ಆ ಕಂಪನಿ ಕೂಡ ನಾವು ಅದಕ್ಕೆ ಋಣ ಅದರ ತೀರಿಸಬೇಕು. ಯಾಕೆಂದ್ರೆ ಒಂದು ಉದ್ಯೋಗ ಕೊಟ್ಟ ಕಂಪನಿಯನ್ನು ಮತ್ತು ವಿದ್ಯೆ ಬುದ್ಧಿ ಕಳಿಸುವ ತಂದೆ ತಾಯಿಯನ್ನು ಯಾರು ಮರೆಯುತ್ತಾರ ಅವರು ನಿಜವಾಗಿ ಜೀವನದಲ್ಲಿ ಮೇಲೆ ಬರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ನೀವು ಹೋದ ಕೆಲಸ ನಿಮಗೆ ಯಶಸ್ವಿ ಆಗಲಿ, ನಿಮಗೆ ದೇವರ ಅನುಗ್ರಹ ಯಾವಾಗಲೂ ಇರಲಿ ಅಂತ ಆಶಿಸ್ತೇನೆ. ಆ ಕಂಪನಿಯ ಹೆಸರು ಕೂಡ ಉನ್ನತ ಮಟ್ಟಕ್ಕೆ ಏರಲಿ ನಿಮ್ಮಿಂದ. ನಮ್ಮ ಮುಡಿಪಿಂದ ಹೋದ ಹುಡುಗರು ಒಳ್ಳೆ ರೀತಿಯಿಂದ ಕಂಪನಿಯ ಏಳಿಗೆಗೆ ಶ್ರಮಿಸಿದ್ದಾರೆ ಅಂತ ಹೆಸರು ಕೂಡ ನೀವು ತಂದು ನಿಮ್ಮ ತಂದೆಯ ಹೆಸರನ್ನು ಕೂಡ ಉಳಿಸಿಕೊಳ್ಳಿ. ಆ ಕಂಪನಿಯ ಕೂಡ ಹೆಸರನ್ನು ಉಳಿಸಿಕೊಂಡು ನಿಮ್ಮ ಜೀವನ ಕೂಡ ಪರಿಪೂರ್ಣತೆ ಇರಲಿ. ನಾನು ಆ ಕಂಪನಿಗೆ ಕೆಲಸಕ್ಕೆ ಸೇರಿದ ನಂತರ ಉತ್ಸಾಹಭರಿತನಾಗಿ ಕೆಲಸ ಮಾಡಿದ್ರಿಂದ ಅದಕ್ಕೆ ಉನ್ನತಿಯನ್ನು ಪಡೆದಿನಂತೆ ಹೆಸರು ನಿಮ್ಮದು ಕೂಡ ಆಗಲಿ ಅಂತ ಹೇಳುವ ಎಲ್ಲಾ ದೇವರಿಗೆ ಅನುಗ್ರಹ ನಿಮಗಿರಲಿ ಅಂತ ನಾನು ಬೇಡುತ್ತಾ ಒಂದೆರಡು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್. ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಗೋಪಾಲಣ್ಣನವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಫೋಟೋ ಆಗಿರ್ಬೋದು, ಪ್ರತಿಯೊಂದು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಗಟ್ಟಿರವರು. ಈ ಭಾಗದಲ್ಲಿ ಕೃಷಿಯಲ್ಲಿ ಅತ್ಯಂತ ಯಶಸ್ವಿ ಒಬ್ಬ ಕೃಷಿಕ ಅಂತ ಹೇಳ್ಬೋದು. ಅಂತಹ ಪ್ರತಿಷ್ಠಿತ ಗುಂಡ್ಯದಲ್ಲಿ ಇರುವವರು ಅವರೆಲ್ಲ ಗಟ್ಟಿ ಬ್ರದರ್ಸ್ ಅಂತ ಹೇಳಿದ್ರೆ ಎಲ್ಲರೂ ಕೃಷಿಯಲ್ಲಿ ತೊಡಗಿಸಿರುವಂತಹ ವ್ಯಕ್ತಿಗಳು. ಅವರು ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮಗೆ ಪ್ರೋತ್ಸಾಹ ನೀಡಿ ನೀವು ಮಾಡಬೇಕು, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇರುವಂತಹ ವ್ಯಕ್ತಿ ಕರುಣಿತ ಚಂದ್ರಶೇಖರ್ ಗಟ್ಟಿ. ಅವರು ಹೇಳಿದ್ರು, ನನ್ನದೇನೊಂದು ಕುತ್ಕೊಂಡು ನಿಮ್ಗೆ ಶುಭ ಹಾರೈಕೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಂಪನಿಯ ಮುಖ್ಯಸ್ಥರು, ಈ ಕಾರ್ಯಕ್ರಮದ ರೂವಾರಿಗಳು ನಮಗೆ ಪ್ರತಿಯೊಂದು ವಿಷಯದಲ್ಲಿ
ಪ್ರೋತ್ಸಾಹ ನೀಡಿ ನೀವು ಆಸನಕ್ಕೆ ಬರಬೇಡಿ, ಎಲ್ಲವನ್ನ ಕಂಪನಿಯ ಮುಖ್ಯಸ್ಥರ ಹತ್ರ ನಾವೇ ಮಾತಾಡ್ತೇವೆ ಅಂತ ಹೇಳಿ ನಮಗೆ ನಿತ್ಯ ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಅಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಗೌರವಾನ್ವಿತ ವಿವೇಕ್ ನಂಬಿಯಾರ್ ಅವರು ಮೂಲತಃ ಕೇರಳದವರಾದರೂ ಪ್ರಸ್ತುತ ನಮ್ಮ ಕ್ಷೇತ್ರದಲ್ಲಿ ಕೋಟೆಗಾರಿನ ಕುಂಪಲದಲ್ಲಿ ಇರುವವರು. ಆದರೂ ಅವರಿಗೆ ಮಲಯಾಳಂ ಮಾತ್ರ ಅಲ್ಲ, ಕನ್ನಡ ಬರ್ತದೆ, ತುಳು ಬರ್ತದೆ, ಕೊಂಕಣಿ ಬರ್ತದೆ, ಎಲ್ಲ ಭಾಷೆಯನ್ನು ಕಲಿತಂಥ ಒಬ್ಬ ವ್ಯಕ್ತಿ. ಅದರ ಜೊತೆ ಸಮಾಜದ ಕಟ್ಟ ಕಡೆ ಜನರ ಕಷ್ಟವನ್ನು ತಿಳಿದಂಥ ವ್ಯಕ್ತಿ. ಯಾಕೆಂದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಯಶಸ್ವಿಯಾದಂಥ ವ್ಯಕ್ತಿ ಗೌರವಾನ್ವಿತ ವಿವೇಕ್ ನಂಬಿಯಾರ್ ಅವರನ್ನ ಈ ಕಂಪನಿಯನ್ನು ಉದ್ದೇಶಿಸಿ ಈ ಕಂಪನಿಯ ಸಂಪೂರ್ಣ ವಿವರಣೆಗಳನ್ನ ಈ ಇಂದಿನ ಕಾರ್ಯಕ್ರಮದ ರೂವಾರಾಗಿರುವಂತಹ ವಿವೇಕ್ ನಂಬಿಯಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದೆ. ನಾನು ಮಾತಾಡೋದೇನಿದ್ರು ಕೂಡ ಕಂಪನಿ ಬಗ್ಗೆ ಮಾತಾಡಬೇಕು, ಬೇರೆ ವಿಷಯದ ಬಗ್ಗೆ ಮಾತಾಡಿದ್ರೆ ಇನ್ನೂ 1-2 ಗಂಟೆ ಮಾತಾಡಬಲ್ಲ. ಯಾಕಂದ್ರೆ ಮೂಲತಃ ನಾನು ಶಿಕ್ಷಕ ವೃತ್ತಿಯಲ್ಲಿದ್ದವನು 1-2 ವರ್ಷ. ಅದರ ನಂತರ PR ಫೀಲ್ಡಲ್ಲಿ HR ಫೀಲ್ಡಲ್ಲಿ ಕೆಲಸ ಮಾಡ್ತಾ ಮುಂದೆ ಸಾಗಿದವನು. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಗಣ್ಯರಿಗೆ ಹಾಗೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಹೋಗುವಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸರ್ ಅವರಿಗೆ ಹಾಗೂ ರವೀಂದ್ರ ಶೆಟ್ಟಿ ಅವರಿಗೆ ಎಲ್ಲರನ್ನು ನೆನಪಿಸ್ಕೊಳ್ತಾ ನನಗೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ತು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿಗೆ ಮಂಕುತಿಮ್ಮ ಅಂತ ಡಿವಿಜಿಯವರು ತುಂಬಾ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ. ಅದನ್ನ ಅಕ್ಕಿಯಿಂದ ಅನ್ನ ಮಾಡೋದು ಯಾರು ಹೇಳ್ಕೊಟ್ರು ಅಂತ ಕೇಳಿದ್ರೆ ಅಮ್ಮ ಹೇಳ್ಕೊಟ್ರು, ಅಜ್ಜಿ ಹೇಳ್ಕೊಟ್ರು, ಅತ್ತೆ ಹೇಳ್ಕೊಟ್ರು, ಯಾರೋ ಒಬ್ಬ ಹೇಳ್ಕೊಟ್ರು ಅಂತ ಹೇಳ್ತೀವಿ. ಯಾರು ಕಂಡಿಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಯಾರು ಹೇಳ್ಬೋದು ಅವ್ರು ಮಾಡಿದ್ರು, ಈ ನಾಗರಿಕತೆಯಲ್ಲಿ ಹಿಂಗೆ ಮಾಡಿದ್ರು, ಯಾರು ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಅಕ್ಷರವನ್ನು ಕಂಡುಹಿಡಿದವ್ರು ಯಾರು ಅಂತ ಗೊತ್ತಿಲ್ಲ. ಹೇಳ್ಬೋದು ಈಜಿಪ್ಷಿಯನ್ ಶೈಲಿಯಲ್ಲಿ ಚೈನೀಸ್ ಕ್ಯಾಲಿಗ್ರಫಿ ಮಾಡ್ತಾ ಇದ್ರು, ಇನ್ನೂ ಸುಮಾರು ಹೇಳ್ತಾರೆ. ಬಟ್ ಯಾರು ಕಂಡು ಹಿಡಿದಿತ್ತು ಅಂತ ಗೊತ್ತಿಲ್ಲ. ಇವೆಲ್ಲ ಪ್ರಮುಖ ಸಂಗತಿಗಳು. ನಮ್ದು ಪ್ರಮುಖ ಸಂಗತಿಗಳನ್ನು ನಾವು ಮತ್ತು ನಮ್ಮ ಸಮಾಜವನ್ನು ನೆನಪೇ ಇಟ್ಕೊಂಡಿಲ್ಲ. ಈ ತರ ಇರುವಾಗ ಹುಚ್ಚು ಏನ್ ಹೇಳ್ತೀವಿ, ಪ್ರಸಿದ್ಧಿಗೆ ಹಾತೊರೆಯುವ ಮನುಷ್ಯ ನಿನಗೆಲ್ಲಿಯ ಯಶಸ್ಸು ಅಂತ ಹೇಳ್ತಾರೆ. ಯಶಸ್ಸಿನ ಹಿಂದೆ ಓಡಬಾರದು, ಯಶಸ್ಸು ನಮ್ಮ ಹಿಂದೆ ಓಡಬೇಕು. ಮುಂಚೆ ನಾವು ಕಂಪನಿಯ ಹಿಂದೆ ಅಲ್ಲಾಡ್ತಿದ್ವಿ. ಬೇಲೆ ತಿಕ್ಕನಾಗ ಪರಬೇರೆ. ನನ್ನ ಒಬ್ಬ ದೊಡ್ಡಪ್ಪ ಇದ್ರು, ಅವರು ಎಂಪ್ಲಾಯ್ ಎಕ್ಸ್ಚೇಂಜ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ಅವರಿಗೆ ಜಾಬ್ ಸಿಕ್ಕಿದ್ದು 43ನೇ ವರ್ಷದಲ್ಲಿ ಗೌರ್ಮೆಂಟ್ ಇಂದ. ಅದೃಷ್ಟ ಅಂತ ಹೇಳಿದಂಗೆ, ಅದೃಷ್ಟ ಬರೋದು ಯಾವಾಗ ಅಂತ ಗೊತ್ತೇ ಆಗಲ್ಲ, ಯಾವ ಏಜಲ್ಲಿ ಬರುತ್ತೆ ಏನಂತ ಗೊತ್ತಿಲ್ಲ. ಖುಷ್ವಂತ್ ಸಿಂಗ್ ಅಂತ ಒಬ್ಬ ರೈಟರ್ ಇದ್ರು, ಅವರು ಪ್ರಸಿದ್ಧಿಗೆ ಬಂದಿದ್ದು ಅವರ ಮುಕ್ಕಾಲು ಭಾಗ ಜೀವನ ಕಳೆದ ಮೇಲೆ. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಹಾಗಾದಾಗ ನಾವು ಯಶಸ್ಸು ಸಾಧಲಿಕ್ಕೆ ಸಾಧ್ಯ. ತುಂಬಾ ಚಿಕ್ಕದಾಗಿ ಹೇಳ್ತೀನಿ, ಅದ್ರ ನಂತರ ನಮ್ಮ ಪ್ರೆಸೆಂಟೇಷನ್ ಇರುತ್ತೆ. ಕಂಪನಿಯ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಕಂಪನಿಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 4 ವರ್ಷ ನನಗೆ ಒಂಥರ 40 ವರ್ಷದ ಪಾಠ ಕಲಿಸಿದ ಕಂಪನಿ. ಕಷ್ಟ ಹೆಂಗಿರುತ್ತೆ, ಖುಷಿ ಹೆಂಗೆ ಸಿಗುತ್ತೆ, ಹೆಂಗೆ ಬೆಳಿಬೋದು ಅಂತ. ಈ ಕಂಪನಿ 22 ವರ್ಷದ ಇತಿಹಾಸ ಇದೆ. ಈ ಕಂಪನಿಗೆ ಬೆಂಗಳೂರಿನ ದೊಡ್ಡಬಳ್ಳಾಪುರದಲ್ಲಿ ಆರಂಭ ಆಯಿತು. ಕಂಪನಿಯ ಮುಖ್ಯಸ್ಥರೆಲ್ಲರೂ ರಾಜಸ್ಥಾನ್ ಕಡೆಯವರು, ಬಟ್ ಅವ್ರು ಬಂದು ಮೇಲೆ ನಿಂತದ್ದು ಬೆಂಗಳೂರಿನಲ್ಲಿ. ತದನಂತರದಲ್ಲಿ ಅವರು 14 ವರ್ಷದ ಹಿಂದೆ ಹಾಸನದಲ್ಲಿ ಸ್ಟಾರ್ಟ್ ಮಾಡಿದ್ರು. ಹಾಸನದ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಕೈಗಾರಿಕಾ ವಲಯದಲ್ಲಿ ಪ್ರಥಮ ಪ್ಲಾಟ್ 450 ಎಕರೆಯಲ್ಲಿ ಹರಡಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಹತ್ರ 7,000ದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಆಪರೇಟರ್ ಲೆವೆಲ್ ಇಂದ ಹಿಡಿದು, ಹೆಲ್ಪರ್ ಕ್ಯಾಟಗರಿಯಿಂದ ಹಿಡಿದು, ಆಪರೇಟರ್ ಲೆವೆಲ್, ಮಿಷಿನ್ ಆಪರೇಟರ್ ಲೆವೆಲ್ ಇಂದ ಹಿಡಿದು, ಸ್ಟಾಫ್ ಲೆವೆಲ್ ಆಗಿರ್ಬೋದು, ಸೂಪರ್ವೈಸರ್ ರೋಲ್ ಆಗಿರ್ಬೋದು, ಇವನ್ ನಿಮ್ಮ BPHR ವರೆಗೂ ಕೂಡ ಕನ್ನಡದವರೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೂರಿನವರು ಸುಮಾರು ಜನ ಇದ್ದಾರೆ. ನನ್ನ ಸೇರಿದಂತೆ ಯೂನಿಟ್ HR ಹೆಡ್ಗಳಲ್ಲಿ 4 ಜನ ನಮ್ಮೂರಿನವರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು. ಸೊ ಇಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇತ್ತೀಚೆಗೆ ನಾನು ಹಳೆಯಂಗಡಿಯಲ್ಲಿ ವಿದ್ಯಾವಿನಾಯಕ ಯುವಕ ಮಂಡಲ ಇದೆ, ಅವರೊಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿನೂ ನಾನು ಹೇಳಿದ್ದಷ್ಟೇ. ಇತ್ತೀಚೆಗೆ ಒಂದು ಲೈವ್ ಇತ್ತು, ಅದರಲ್ಲೂ ಕೂಡ ನಾನು ಹೇಳಿದ್ದಷ್ಟೇ. ಹಸಿವಿರಬೇಕು ಮನುಷ್ಯನಿಗೆ, ಆಸೆ ಇರಬಾರದು, ಹಸಿವಿರಬೇಕು. ಹಸಿವು 2 ಥರದ್ದು. ಒಂದು ಹೊಟ್ಟೆ ಹಸಿವು, ಇನ್ನೊಂದು ನಾನು ಗುರಿ ಮುಟ್ಟಬೇಕು ಅನ್ನುವಂಥದ್ದು ಹಸಿವು.
ಗುರಿ ಮುಟ್ಟೋದಕ್ಕೆ ನನ್ನಿಂದ ಏನು ಆಗುತ್ತೆ ಅದನ್ನು ನಾನು ಮಾಡಬೇಕು. ಹಾಗಂತ ಹೇಳ್ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಿ ಮಾಡುವಂಥದ್ದು ಅಂತಲ್ಲ ಹೇಳ್ತಾರೆ. ನನ್ನ ಶ್ರಮ, ನನ್ನ ಪೂರ್ತಿ ಶ್ರಮ ಹಾಕಿ ಎಷ್ಟು ನನಗೆ ಸಾಧನೆ ಮಾಡಕ್ಕೆ ಸಾಧ್ಯ ಇದೆ ಅದನ್ನ ಒಂದು ಗೋಲ್ ಇಟ್ಕೊಂಡು ಮುಂದೆ ಹೋಗಬೇಕು, ಗುರಿ ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನಾನು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಹೇಳ್ತೇನೆ. ಆಮೇಲೆ ನನಗೆ ಹೋದ ಕೂಡಲೇ ನನಗೆ ಎ ಸಿ ಕ್ಯಾಬಿನಲ್ಲಿ, ನಾನು ಎ ಸಿ ಕ್ಯಾಬಿನಲ್ಲಿ ಕೂರಲ್ಲ, ಎ ಸಿ ಕ್ಯಾಬಿನಲ್ಲಿ ಕೂಗಬೇಕು, ಅಲ್ಲಿ ಕೂತಾಗ ಎಲ್ಲರೂ ನನ್ನ ಹತ್ರ ಬಂದು ಮಾತಾಡಿಸ್ಬೇಕು, ಏನೋ ಒಂದು ಆಸೆಗಳು ಸುಮಾರು. ಯಾಕಂದ್ರೆ ನಾವು ಸುಮಾರು ಜನರನ್ನ ಇಂಟರ್ವ್ಯೂ ಮಾಡ್ತೀವಿ. ಒಬ್ಬೊಬ್ಬರ ಆಸೆಗಳು ಇರಬೇಕು, ಆಸೆ ಇರಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆಸೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಗುರಿಯಾಗಿರ್ಬೇಕು. ಆ ಆಸೆ ಮೊದಲ ಹಂತದಲ್ಲಿ ನನಗೆ ಆಗಿ ಸಿಗ್ಬೇಕು ಅಂತ ಹೇಳಿದ್ರೆ ನಾನು ಕಂಪನಿ ಓನರ್ ಆಗಿರ್ಬೇಕು, ಅಥವಾ ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇರಬೇಕು, ಏನೋ ಒಂದಿದ್ರೆ ನಾನೇ ಒಂದು ಸಣ್ಣ ಒಂದು ಆಫೀಸ್ ಮಾಡ್ಕೊಂಡು ನಾನೇ ಇರ್ಬೋದು. ನಮ್ಮ ಆಸೆಗಳು ಯಾವತ್ತೂ ಗುರಿಯಾಗಿರ್ಬೇಕು. ಆ ಗುರಿಯ ಕಡೆಗೆ ಮುನ್ನುಗ್ಗುವಂಥ ಒಂದು ಛಲ ಇರಬೇಕು. ಆ ಛಲದೊಂದಿಗೆ ನಾವು ಮುನ್ನಡೆಯಬೇಕಾದ ಸರ್ವ ಸಜ್ಜಿತವಾದಂಥ ಮನಸ್ಥಿತಿ ಇರಬೇಕು. ಇದೆಲ್ಲವೂ ಇದ್ದಾಗ ಮಾತ್ರ ನಮಗೆ ಮುನ್ನಡೆಯಕ್ಕೆ ಸಾಧ್ಯ. ನಮ್ಮ ಕಂಪನಿ ಹೆಚ್ಚಾಗಿ ಕಳೆದ ಒಂದು ವರ್ಷದವರೆಗೆ 13-12 ವರ್ಷಗಳಿಂದ ಎಲ್ಲ ಉತ್ಪನ್ನಗಳನ್ನು ಯುರೋಪ್ ಮತ್ತು ಯುಕೆ ಮತ್ತು USA ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಕಳೆದ ಒಂದು ವರ್ಷದಿಂದ ಹಿಮೆಯ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ. ಅದರ ಅಂಡರಲ್ಲಿ ಬೇರೆ ಇಡೀ ಭಾರತದಾದ್ಯಂತ ಸಾಗ್ತಾ ಇದೆ. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಆಗ್ತಾ ಇದೆ. ಎಲ್ಲ ಸುಮಾರು 15 ಬ್ರ್ಯಾಂಡ್ಗಳು ನಾವು ರವೀಂದ್ರ ಸರ್ ಅವರು ಹೇಳಿದರು, ಧೈರ್ಯ ಇದ್ರೆ ಮುನ್ನಡಿಬಹುದು, ಏನಾದರೂ ಅವರಿಗೆ ಮಾಡಬೇಕು ಅಂತಿದ್ರೆ ಯಾವುದನ್ನು ಬೇಕಾದರೂ ನಾವು ಗೆಲ್ಲಬಹುದು ಅನ್ನುವಂಥ ರೀತಿಯ ಒಂದು ಮಾತನ್ನು ಹೇಳಿದರು. ಇವತ್ತು ನಮ್ಮ ಸಂಸ್ಥೆ 15 ಕಂಪನಿಗಳು, ಟಾಪ್ ಕಂಪನಿಗಳಿದ್ದಾವೆ. ನಾವೆಲ್ಲ ಏನು ಹಾಕ್ತೀವಿ, ಕಾಲ್ವಿನ್ ಕ್ಲೈನ್ CK ಅಂತ ಹೇಳ್ತೀವಲ್ಲ, ಕಾಲ್ವಿನ್ ಕ್ಲೈನ್ ಬೆಡ್ಶೀಟ್ಸ್ ನಾವೇ ರೆಡಿ ಮಾಡ್ತೀವಿ. ನಾವು ಹೇಳ್ತೀವಿ CK ಬ್ರ್ಯಾಂಡ್, ಎಲ್ರಿಗೂ CK ಬ್ರ್ಯಾಂಡ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಪರಿಚಯ ಇದೆ. ಅದರ ಬೆಡ್ಶೀಟ್ಸ್ ಇದೆ, ಪಿಲ್ಲೋ ಕವರ್ಸ್ ಇದೆ, ಕ್ವಿಲ್ಟ್ಸ್ ಇದೆ, ಟೆರಿ ಟವಲ್, ನಾವೇನು ಊರಲ್ಲಿ ಹೇಳ್ತೀವಿ ಟರ್ಕಿ ಟವಲ್ ಅಂತ ಹೇಳ್ತೀವಿ, ಟೆರಿ ಟವಲ್ಸ್ ಇದೇನಿದೆ ಎಲ್ಲವೂ ಆ ಬ್ರ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲವೂ ನಾವೇ ಮಾಡೋದು. UK ಮತ್ತು ಯುರೋಪ್ನ 4 ಬ್ರ್ಯಾಂಡ್ಗಳನ್ನು ನಮ್ಮ ಸಂಸ್ಥೆ ಪರ್ಚೇಸ್ ಮಾಡಿಬಿಟ್ಟಿದೆ. ನಾವು ಭಾರತೀಯರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋಂಥದ್ದನ್ನು ತೋರಿಸ್ಕೊಡ್ಬೇಕು. ಅವರು ನಮ್ಮ ಮುಂದೆ ಒಂದು ಕಾಲದಲ್ಲಿ ನಮ್ಮನ್ನ ಮಂಡಿಯೂರಿಸಿ ನಿಲ್ಲಿಸಿದವರು ಇವತ್ತು ನಮ್ಮ ಮುಂದೆ ಮಂಡಿಯೂರಿದ್ದಾರೆ. ಅವರ ಕಂಪನಿಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈ ತರದ ಒಂದು ವ್ಯವಸ್ಥೆಗೆ ನಾವು ತಲುಪಿದ್ದೇವೆ. ಇದರ ಹಿಂದೆ ಮಹತ್ತರವಾದಂಥ ನಮ್ಮ ಚೇರ್ಮನ್ ಇರ್ಬೋದು, ನಮ್ಮ MD ಇರ್ಬೋದು, ಅವರದೆಲ್ಲ ಕಾರ್ಯಗಳು ನಡೀತಾ ಇದೆ. ನಮ್ಮಲ್ಲಿ ಹೆಚ್ಚಿನ ಆಪರೇಟರ್ಸ್ಗಳು ಉತ್ತರ ಭಾರತದಿಂದ ಇದ್ದಾರೆ, ಕರ್ನಾಟಕದ ಮೂಲೆಯಿಂದ ಇದ್ದಾರೆ. ಆಮೇಲೆ ದಕ್ಷಿಣ ಭಾರತದ ಎಲ್ಲ ಇನ್ಕ್ಲೂಡಿಂಗ್ ಕೇರಳದಿಂದ ಇದ್ದಾರೆ, ತಮಿಳುನಾಡು, ಈ ಕಡೆ ಆಂಧ್ರ, ಮಹಾರಾಷ್ಟ್ರ, ಒಡಿಸ್ಸಾದಿಂದ ಬೇಕಾದಷ್ಟು ಆಪರೇಟರ್ಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ನಾನು ನೋಡ್ತೇನೆ, ನಮ್ಮ ಗ್ರಾಫ್ ತಗೊಂಡು ನೋಡಿದಾಗ ನಮಗೆ ಕಾಣ ಸಿಗೋದು ಸುಳ್ಯ, ಪುತ್ತೂರು, ವಿಟ್ಲ, ಆಮೇಲೆ ಮೂಡುಬಿದ್ರೆ, ಆ ಕಡೆ ಸ್ವಲ್ಪ ಕಾರ್ಕಳ, ಉಡುಪಿ ಸ್ವಲ್ಪ ಕಡಿಮೆ, ಇಷ್ಟು ಕಾಣ ಸಿಗುತ್ತೆ. ನನ್ಗನ್ಸಿದ್ದು ಯಾಕೆ ಈ ಕಡೆ ಒಂದು ಭಾಗ ಮಾತ್ರ ಯಾಕೆ ಹೋಗ್ತಾ ಇದೆ, ಇನ್ನೊಂದು ಭಾಗ ನಾವು ಮುಟ್ತಾನೇ ಇಲ್ಲ. ಯಾಕಂತ ಹೇಳಿದ್ರೆ ತುಂಬಾ ದೂರ ಏನಿಲ್ಲ. ಹಾಸನ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಚಿರೋದ್ರೊಳಗೆ ಬಸ್ ರೀಚ್ ಆಗುತ್ತೆ. ಆದ್ರೆ ಒಂದು ಮಾತಿರತ್ತೆ, ಅವು ಘಟ್ಟದ ಮಿತ್ತತ ಅಂತ. ನಮ್ಗೆ ದುಡಿಬೇಕು ಅಂತ ಮನಸ್ಸಿದ್ರೆ, ಹಸಿವಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ. ದುಬೈಗೆ ಹೋಗಲ್ವ ನಾವು? ದುಬೈ ಕಲರ್ಫುಲ್ ಆಗಿದೆ, ಅದಕ್ಕೆ ಹೋಗ್ತೀವಿ. ಕುವೈಟ್ ಹೋಗಲ್ವ? ಕುವೈಟ್ ಕಲರ್ಫುಲ್ ಆಗಿದೆ, ಅಲ್ಲಿ ಹೋಗ್ತೀವಿ. ಹಾಸನ ಅದೊಂದು ಅಲ್ಪ, ಬಟಾಟೆ ಮಾತ್ರ ಒಂದು ಅಲ್ಪ ಹಾಕಿ. ಕೆಲಸ ಮಾಡುವಂತ ಸಂಸ್ಥೆಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ, ಕಾರ್ಯಚಟುವಟಿಕೆಯನ್ನು ನೋಡ್ಬೇಕಾಗತ್ತೆ. ತುಂಬಾ ಪ್ರಚಾರವಿಲ್ಲದೆ 14 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಂಸ್ಥೆ. ಪ್ರಚಾರ ಯಾವುದಕ್ಕೂ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಬ್ರ್ಯಾಂಡ್ಗಳಿಗೆ ನಾವೇ ಪ್ರಚಾರ ಕೊಡೋದು ನಮ್ಮ ಪ್ರಾಡಕ್ಟ್ಗಳ ಮುಖಾಂತರ. ಅವರಿಗೆ ಬೇಕಾದ ರೀತಿಯ ಕ್ವಾಲಿಟಿ ಹಾಕೊಂಡು ಕೊಡ್ತಕ್ಕಂಥ ಕಾರಣಕ್ಕೋಸ್ಕರ ಅವರ ಪ್ರಚಾರ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಈ ಭಾಗದಲ್ಲಿ ನಾನು ಏನು ತಿಳ್ಕೊಂಡೆ, ಮುಡಿಪು ಭಾಗ, ಈ ಭಾಗ ಏನಿದೆ, ಅದರ ನಂತರ ಇಲ್ಲಿಗೆ ಟಚ್ ಆಗಿರ್ತಕ್ಕಂಥ ವಿಟ್ಲದ ಸ್ವಲ್ಪ ಈ ಕಡೆಯ ಭಾಗ ನಾನು ಶಾಕ್ಔಟ್ ಮಾಡಿಲ್ಲ, ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ರೀತಿ ಸ್ವಲ್ಪ ನಮ್ಮ ಗ್ರಾಮ ಆಧಾರಿತ, ಎಲ್ಲೆಲ್ಲಿ ಗ್ರಾಮಗಳು ಬೆಳವಣಿಗೆ ಆಗ್ತಾ ಇದ್ದಾವೆ
ಅಲ್ಲಿ ಬೆಳವಣಿಗೆ ಆಗದೇ ಇರೋ ಗ್ರಾಮಗಳಲ್ಲಿ ಕೂಡ ಸುಮಾರು ಜನ ನಡ್ಕೊಂಡ್ಬಂದು ಹೋಗ್ತಾ ಇದ್ದಾರೆ, ನಡ್ಕೊಂಡ್ಬಂದು ಕಲ್ತ್ಕೊಂಡು ಹೋಗ್ತಾರೆ, ಸುಮಾರು ಕಿಲೋಮೀಟರ್ ನಡ್ಕೊಂಡು ಆಮೇಲೆ ಬಸ್ ಹತ್ತಿ ಪೇಟೆಗೆ ಹೋಗಿ ಓದಿ ಬರ್ತಾರೆ. ಅಂತ ಪ್ರದೇಶಗಳೆಲ್ಲ ಸುಮಾರು ಜನ ಇದ್ದಾರೆ. ಅಂಥವ್ರನ್ನೆಲ್ಲ ನಾವು ಸೇರಿಸ್ಕೊಳ್ಬೇಕು. ನಾನು ಒಂದು ಮಾತು ಕೊನೆಯದಾಗಿ ಹೇಳಿ ನಮ್ಮ ಮುಂದಿನ ಇದಕ್ಕೆ ಹೋಗೋಣ. ಒಂದೇ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಪರೇಟರ್ ಆಗಿ ಎಂಟ್ರಿ ಆಗುತ್ತೆ, ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಒಂದು ಸೆಂಟರ್ ಕೂಡ ನಾವು ನಮ್ಮ ಕೆಳಗೆ ಇದೆ ಭಾರತ ಸರ್ಕಾರದಿಂದ. ಅದರ ಕೆಳಗೆ ನಾವು 1 ತಿಂಗಳು, 3 ತಿಂಗಳು, 3.5 ತಿಂಗಳು ಹೀಗೆ ಬೇರೆ ಬೇರೆ ರೀತಿಯಾದಂಥ ಟ್ರೈನಿಂಗ್ ಅನ್ನು ನಾವು ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಅದು ನಮ್ಮಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆ, ಅದಕ್ಕೆ ಬೇಕಾದಂಥ ಒಂದು ಶಿಕ್ಷಣವನ್ನ ಕೊಟ್ಟು ಅವರನ್ನು ನಾವು ಟ್ರೈನ್ ಮಾಡ್ತೇವೆ. 15-20 ದಿವಸಗಳದ್ದು ಟ್ರೈನಿಂಗ್ ಇರುತ್ತೆ DDGK ವ್ಯಾಂಡ್ರಲ್ಲಿ. ಅಲ್ಲಿಂದ ನೇರವಾಗಿ ನಾವು ಶಾಪ್ ಫ್ಲೋರ್ ಅಂತೀವಿ, ಅಲ್ಲಿ ಎಲ್ಲಿ ವರ್ಕ್ ಆಗುತ್ತೆ ಅಲ್ಲಿಗೆ ಹಾಕ್ಬಿಟ್ಟು ನಿಮ್ಗೆ ಆನ್ ಜಾಬ್ ಟ್ರೈನಿಂಗ್, OJT ಅಂತ ಹೇಳ್ತೀವಿ. ನಿಮ್ಮ ITI ಆದವರಿಗೆ, ಡಿಪ್ಲೊಮಾದವರಿಗೆ ಗೊತ್ತಿರುತ್ತೆ OJT ಅಂತ, ಆನ್ ಜಾಬ್ ಟ್ರೈನಿಂಗ್. ಓಕೆ, ಸೊ ಇದಕ್ಕೆ ಹೋಗುವಂಥದ್ದು. ಸೊ ಇದನ್ನ ಮುಗಿಸಿ ಆಮೇಲೆ ಅವರು ಅದರಲ್ಲಿ ನೀವು ನಿಮ್ಮ ನೈಪುಣ್ಯತೆ ಏನಿದೆ, ನಿಮ್ಮ ಕ್ಷಮತೆ ಏನಿದೆ, ಅದು ಒಂದು ಹಂತಕ್ಕೆ ತಲುಪುವಾಗ ನಿಮ್ಮನ್ನ ಕೆಲಸಕ್ಕೆ, ಪೂರ್ಣ ಪ್ರಮಾಣದ ಕೆಲಸಕ್ಕೆ ನಿಮ್ಮನ್ನು ತೊಡಗಿಸಿಕೊಡುವಂಥದ್ದು. ನೀವಾಗ ಹೇಳ್ತೀರಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸ್ಯಾಲ್ರಿ ಸಿಗ್ತದೆ, ಫಸ್ಟಿಗೆ ಕೇಳುವ ಕ್ವಶನ್. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕೆಲಸಕ್ಕೆ ಸಿಕ್ಕದ ಸ್ಟೈಪೆಂಡ್ 5,000 2,000. ನಾವು ಯಾವತ್ತೂ ಆ ಥರ ಇದು ಮಾಡಕ್ಕೆ ಹೋಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಊಟ, ಉಚಿತ ವಸತಿ, PF ESI, PF ಎರಡು ನಮ್ಮ ಕಡೆಯಿಂದ, ESI ನಮ್ಮ ಕಡೆಯಿಂದ ಸಿಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಇದೆಲ್ಲವನ್ನ ಕೊಟ್ಟು ಕೂಡ ನಿಮ್ಮ ಕೈಗೆ ನಾವು ಪಾಕೆಟ್ ಮನಿ ಅಂತ 8,000 ರೂಪಾಯಿ ಕೊಡ್ತೇವೆ. ಇದು ಒಂದು ಕಲ್ಪನೆ, ನಾನು ಮುಂಚೆ ನಮ್ಮ ಇವರಿಗೆ ಬಂದ ಕಲ್ಪನೆ, ಅದು ನಮ್ಮ MD ಅವರಿಗೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಒಂದು ಸರಿ ನೀವು ಟೆಕ್ನಿಕಲಿ ನೀವು ಟ್ರೈನ್ಡ್ ಆದರೆ ನಿಮಗೆ 22,000 25,000ವರೆಗೂ ದುಡಿಯುವಂಥ ಅವಕಾಶ ಒಂದು. ಇನ್ನೊಂದು, ನೀವು ಅದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊತ ಹೋದ್ರೆ ಅದೇ ಕಂಪನಿಯಲ್ಲಿ ನೀವು ಸ್ಟಾಫ್ ಲೆವೆಲ್ಗೆ ಬೆಳೆಯುವಂಥ ಆಪ್ಷನ್ಗಳು. ನನಗೆ ಗೊತ್ತಿಲ್ಲ, ನಮ್ಮಲ್ಲಿ ಸ್ಟಾಫ್ ಲೆವೆಲ್ಗೆ ಬಂದ ಅದೆಷ್ಟು ಆಪರೇಟರ್ಗಳು ಇದ್ದಾರೆ. ನಾನು ಹೋಗೋ ಮೊದಲೇ ಆಪರೇಟರ್ಗಳಾಗಿದ್ದವರೆಲ್ಲ ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ಗೆ ಬಂದು ಡೆಪ್ಯೂಟಿ ಮ್ಯಾನೇಜರ್ ಲೆವೆಲ್ ಬಂದಿದ್ದಾರೆ. ಡೆಪ್ಯೂಟಿ ಮ್ಯಾನೇಜರ್ ಲೆವೆಲ್ ಸ್ಯಾಲ್ರಿ ಈಗ ಇರುವಂಥದ್ದು 78,000 ಇನ್ ಹ್ಯಾಂಡ್. ಆಪರೇಟರ್ ಆಗಿ 2,500 3,500 ತಗೊಳ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು 78,000 ದುಡಿತಾ ಇದ್ದಾನೆ. ಅದು ಅವರಲ್ಲಿರ್ತಕ್ಕಂಥ ಛಲ. ದಯವಿಟ್ಟು ನಾನು ಇಲ್ಲಿ ಕೂತಿರೋರ ಹತ್ರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಉದ್ಯೋಗಾಕಾಂಕ್ಷಿಗಳಿದ್ದೀರಿ, ಮನಸ್ಸಲ್ಲಿ ಒಂದು ಇಟ್ಕೊಂಡು ಬನ್ನಿ, ಕುಂದು ಅಪ್ಪಾಜಿ, ಅವಮಾನಪುರ ಅಪ್ಪಾಜಿ, ಒಂದು ಅಪ್ಪಾಜಿ ಅನ್ನುವಂಥದ್ದನ್ನು ಇಟ್ಕೋಬೇಡಿ. ದಯವಿಟ್ಟು ಕಷ್ಟ ಆಗೋದಿದ್ರೆ ದಯವಿಟ್ಟು ಹೇಳಿ, ಏನು ತೊಂದರೆ ಇಲ್ಲ ಸರ್, ಮಸ್ತ್ ಬಂಗ ಇಲ್ಲ ಕಾಣಂತ ಏನಾಡ್ತು ಬರಲಿ, ತೊಂದರೆ ಇಲ್ಲ, ನಾವು ಸಂತೋಷದಿಂದ ನಿಮ್ಮನ್ನು ರಿಟರ್ನ್ ಕಳಿಸ್ಕೊಡ್ತೇವೆ. ಏನು ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಇಡಬೇಕಾಗಿಲ್ಲ, ಯಾರಿಗೂ 1 ರೂಪಾಯಿ ನೀವು ಕೊಡಬೇಕಾಗಿಲ್ಲ, ಸೇರ್ಬೇಕಾದ್ರೂ ಕೂಡ ಏನೂ ಇಲ್ಲ. ಬಟ್ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡು ಕಂಪನಿ ಬಗ್ಗೆ ತಿಳ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಸ್ಗರ್ ಅವ್ರಿಗೆ ಹೇಳಿದೆ. ಅಸ್ಗರ್ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ. ಅವ್ರು ನನಗೆ ತೊಂದರೆ ಕೊಟ್ಟಿದ್ದನ್ನು ನಾನು ಯಾವತ್ತೂ ಹೇಳಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಸರಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಆಯ್ತಾ ಯಾವತ್ತು ಮಾಡ್ತೀರಾ ಮಾಡಲ್ವಾ ಇಷ್ಟೇ ಹೇಳಿದ್ದೆ. ಸರ್ ನೀವು ಹೇಳಿದ್ಮೇಲೆ ಮಾಡ್ತೀವಿ ಅಂತ ಹೇಳೋರು. ತುಂಬಾ ಪೋಕ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅವ್ರನ್ನ ಕುಟ್ತಾ ಇದೆ. ಆಗತ್ತ ಇಲ್ವ ಹೇಳಿ. ಸೊ ಆಮೇಲೆ ಒಂದು ದಿವಸ ಸಡನ್ ಆಗಿ ಹೇಳಿದ್ರು, ಸರ್ ನಾಡ್ದು ಪ್ಲಾನ್ ಮಾಡಿದ್ರು. ನನಗೆ ಒಂದ್ಸರಿ ಅನಿಸ್ತು, ಯಾಕಂದ್ರೆ ನನಗೆ ಎಲ್ಲ ಕಾರ್ಯಕ್ರಮಗಳು ತುಂಬ್ಕೊಂಡ್ಬಿಟ್ಟಿದ್ರು. ಮೊನ್ನೆಯಿಂದನೂ ಕಾರ್ಯಕ್ರಮ ಇದೆ, ನಾನು ಅರ್ಧ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ಕೊಂಡು ಬಂದೆ ಇಲ್ಲಿ ತನಕ. ನಿಜವಾಗಿ ಹೇಳ್ತೀನಿ, ಅವ್ರು ಹೇಳ್ತಾ ಇದ್ರು ನಾನು ಡ್ರೈವ್ ಮಾಡ್ತೀನಿ, ನಾನು ಬೇಡ ಅಂತ ಹೇಳಿದೆ. ಕಣ್ಣು ಮುಚ್ಕೊಂಡು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ. ಸೊ ನನಗೆ ಅನಿಸಿದ್ದು ಏನಂತ ಹೇಳಿದ್ರೆ, ಇಷ್ಟು ಜನ ನೋಡ್ತಾ ಇದ್ದೇನೆ. ನಾನು ಅವ್ರಿಗೆ ಹೇಳಿದೆ, ನನಗೆ 500 ಜನ 1,000 ಜನ ನೋಡ್ಬೇಕಾಗಿಲ್ಲ, ನನಗೆ ಇಲ್ಲಿಂದ 20 ಜನ ಸಿಕ್ಕಿದ್ರು ಸಹ. 20 ಜನ ಮನಸ್ಸಿರ್ತಕ್ಕಂಥ, ಕೆಲಸ ಮಾಡಲು ಮನಸ್ಸಿರ್ತಕ್ಕಂಥ 20 ಜನ ಸಿಕ್ಕಿದ್ರು ನನಗೆ ಸಂತೋಷ, 10 ಜನ ಸಿಕ್ಕಿದ್ರು ಸಂತೋಷ. ಬಟ್ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಇರಬೇಕು ಅನ್ನೋದು ಮಾತ್ರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ, ನನಗೆ ನನ್ನ ಹಳೆಯ ಇದು ನೆನಪಾಗ್ತಾ ಇದೆ. ಇದೇ ತರದ ಕಾರ್ಯಕ್ರಮಗಳು ಹಲವಾರು, ನಾನು ಅಲ್ಲಿ ಕೂರ್ತಾ ಇದ್ದೆ, ಅಂತ ಕಾರ್ಯಕ್ರಮಗಳು ಸುಮಾರು ಇದ್ದಿದೆ. ಇದೇ ರೀತಿಯ ಕಟ್ಟಡ, ಒಂದು ಹಳೆಯ ರೀತಿಯ ಕಟ್ಟಡ, ಹಳೆಯ ಶಾಲೆಯ ನೆನಪು. ಸೊ ತುಂಬಾ ಖುಷಿ ಆಯ್ತು ಈ ತರದ್ದು. ನನಗೆಲ್ಲೂ ಕೂಡ ನಾನು ಎಲ್ಲೋ ಹಾಲಲ್ಲಿ ಮಾಡ್ತಾರೆ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಎಲ್ಲಿ ಮಾಡ್ತೀವಿ ಅಂತ ಹೇಳಿ, ಒಂದು ಶಾಲೆಯ ತರ ಎಲ್ಲಾದ್ರೂ ಮಾಡ್ಕೊ. ಅವರೇ ಹೇಳಿದ್ರು, ಇಲ್ಲೊಂದು ಶಾಲೆ ಇದೆ, ಮಾಡಿ ಶಾಲೆಯಲ್ಲೇ ಮಾಡಿ ಅಂತ ಹೇಳಿದೆ.
ಶಾಲೆಗಿರ್ತಕ್ಕಂಥ ಮಹತ್ವ ಬೇರೆ ಇರಲಿಲ್ಲ. ಹಾಲಲ್ಲಿ ಮದುವೆ ಆಗ್ತದೆ, ರಾಜಕೀಯ ಕಾರ್ಯಕ್ರಮಗಳಾಗ್ತವೆ, ಎಲ್ಲವೂ ಆಗ್ತದೆ. ನಮ್ಮಲ್ಲಿ ಇವತ್ತು ಸುಮಾರು ಜನ ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾರೆ, ಆದರೆ ಅವರೆಲ್ಲ ಸಾಮಾಜಿಕ ಚಿಂತನೆಯ ಮಾತುಗಳನ್ನಾಡಿದ್ರು, ಅವರ ವೃತ್ತಿಯ ಬಗ್ಗೆ ಅವರು ಮಾತಾಡಿದರು. ಎಲ್ಲೂ ಕೂಡ ನನ್ನ ಪಕ್ಷವನ್ನು ಅವರು ಎತ್ತಿ ಹೇಳಿಲ್ಲ. ಅವರು ಅವರ ವೃತ್ತಿಯ ಬಗ್ಗೆ ಹೇಳಿದ್ರು. ಇಂತೆಂಥ ಸವಲತ್ತುಗಳಿದೆ ಅಂತ ಹೇಳಿದ್ರು. ನನಗೆ ಖುಷಿ ಅಂತ ನಾನು ಕೇಳ್ತಾ ಇದ್ದೆ, ಎಲ್ಲಾದ್ರೂ ಅವರು ಫುಲ್ ರಾಜಕೀಯ ಭಾಷಣ ಆಗುತ್ತೆ. ನಿಜವಾಗಿ ಅನಿಸಿಲ್ಲ ಸರ್. ಅವರ ವೃತ್ತಿ ಬಗ್ಗೆ, ಅವರ ಸ್ಥಾನದ ಬಗ್ಗೆ, ಅಲ್ಲಿ ಏನು ವ್ಯವಸ್ಥೆ ಇದೆ, ಏನು ಸೌಲಭ್ಯ ಇದೆ, ನಾನು ನಿಮ್ಗೆ ಕೊಡಿಸ್ತೀನಿ, ನೀವು ತೊಗೊಳಕ್ ಬನ್ನಿ ಅಂತ ಹೇಳಿದ್ರು. ಇಷ್ಟೇ. ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಸರ್, ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಮ್ಮ ಶಿವನಂದನ್ ಕೂಡ ಇಬ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಫೋನಲ್ಲಿ ಕೂಡ. ಸೊ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ಈ ಕಾರ್ಯಕ್ರಮ ಚೆನ್ನಾಗಿ ಸಾಗಲಿ. ನಿಮಗೆ ಬೇಕಾದ್ರೆ ಎಷ್ಟು ಗಂಟೆವರೆಗೆ ಅವ್ರು ಹೇಳ್ತಾರೆ ಅಷ್ಟು ಗಂಟೆವರೆಗೆ ನಾವು ಇಲ್ಲಿ ಇರ್ತೀವಿ. ಯಾರಿಗೆಲ್ಲ ನಮ್ಮಲ್ಲಿ ಬಂದು ನಮ್ಮ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ಬೋದು, ಅವರೆಲ್ಲ ಬಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಜಾಬ್ ಆಕಾಂಕ್ಷಿಗಳಿದ್ರೆ ಬಂದು ನಿಮ್ಮ ವಿವರಗಳನ್ನು ಸಲ್ಲಿಸ್ಬೋದು. ಮೇ ಬಿ ನನಗೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಜಾಬ್ ಆಫರ್ ಲೆಟರ್ ಅನ್ನುವಂಥ ಆಪ್ಷನ್ ಇಲ್ಲ. ಸೆಲೆಕ್ಟೆಡ್, ನಾಟ್ ಸೆಲೆಕ್ಟೆಡ್ ನಾನು ಹೇಳೋದೇ ಇಲ್ಲ. ಸೆಲೆಕ್ಟೆಡ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಅವ್ನು ತಗೊಂಡ್ಬಿಡ್ತೀವಿ ಇಷ್ಟೇ. ಓಕೆ. ಸೊ ಇನ್ನೂ ಒಂದು ಕೊನೆಯ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಈ ತರದ ಕಾರ್ಯಕ್ರಮಗಳು ನಾನು ಅದನ್ನು ಹೇಳ್ತಾ ಇದ್ದೆ, ಯಶಸ್ಸಿನ ಹಿಂದೆ ನಾವು ಓಡೋದಕ್ಕಿಂತ ಯಶಸ್ಸು ನಮ್ಮ ಹಿಂದೆ ಓಡ್ಬರ್ಬೇಕು. ಅದೇ ತರ ಕಂಪನಿಯ ಹಿಂದೆ ಅಲೆದಾಡೋದಿದೆಯಲ್ಲ, ಕಂಪನಿಯನ್ನು ನಾವು ಕರೆಸ್ಬೇಕು. ನಮ್ಮ ಇದ್ದ ಜಾಗಕ್ಕೆ ಕರೆಸುವಂತ ಒಂದು ಶಕ್ತಿ ಕೇಂದ್ರ ಆಗಬೇಕು ಎಲ್ಲ ಒಂದು ಗ್ರಾಮಗಳು. ಹಾಗಾದಾಗ ಮಾತ್ರ ಭಾರತ ಬೆಳೆಯಕ್ಕೆ ಸಾಧ್ಯ, ನಮ್ಮೆಲ್ಲ ಯುವಜನಾಂಗ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಮೊಹಮ್ಮದ್ ಅಸ್ಗರ್ ಹಾಗೂ ಶಿವನಂದನ್, ಕ್ಷಮಿಸಿ ನಿಮ್ಮ ಹೆಸರು ಪ್ರತಿ ಸರಿ ಮಿಸ್ ಆಗುತ್ತೆ ನನಗೆ, ಶಿವನಂದನ್ ಅವರಿಗೂ ಕೂಡ ತುಂಬಾ ಇಬ್ರು ಕೂಡ ನಗ್ತಾ ಇದ್ದಾರೆ ಆಗದಿಂದ. ನನಗೆ ಅವ್ರ ಮುಖ ಪ್ರತಿ ಫೋಟೋದಲ್ಲೂ ನೋಡೋದಾಗಲೇ ಅಷ್ಟೇ ನಗೋದೆ. ನಗು ಮುಖ ಯಾವತ್ತೂ ನಮ್ಮನ್ನು ಬೆಳೆಸುತ್ತೆ ಅಂತ ಹೇಳ್ತಾ, ನಮ್ಗೆ ಈ ಅವಕಾಶ ಮಾಡಿಕೊಟ್ಟಂತಹ ಆ ಇಬ್ಬರು ಯುವ ನೇತಾರರಿಗೆ, ಹಾಗೆಲ್ಲ ಈ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ಬಂದಿದ್ದೀರಿ, ಹಾಗೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಅವರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿರ್ತಕ್ಕಂಥ, ಅವರಿಗೆ ಬೆನ್ನೆಲುಬಾಗಿ ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಸಹೃದಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳ ಸಂಸ್ಥೆನ ಮಾತನ್ನು ಮುಗಿಸ್ತೇನೆ. ದೀರ್ಘವಾಗಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು. ನಮ್ಮ ಈ ಸಭೆಗೆ ಆಗಮಿಸಿರುವವರು ಕೈರಂಗಲ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ಕ್ಯಾಂಪ್ಕೋ ಇದರ ನೂತನ ನಿರ್ದೇಶಕರಾಗಿರುವಂಥ ಗೌರವಾನ್ವಿತ ಮಹೇಶ್ ಚೌಟಾರ್ ಅವರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರಿಗೆ ಶಿವಾನಂದನ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಮಹೇಶ್ ಅಣ್ಣನವರು ಎರಡು ಚುಟುಕು ಮಾತನಾಡಬೇಕು. ಏಕೆಂದರೆ ಈ ಕಂಪನಿಗೆ ಮತ್ತು ಮಹೇಶ್ ಅಣ್ಣನವರಿಗೆ ಒಂದು ಸಂಬಂಧ ಇದೆ, ಅದು ಅವರ ಮಾತಲ್ಲಿ ಕೇಳುವ. ಈ ಕಂಪನಿಗೆ ನನಗೊಂದು 2004ರಿಂದ ಸಂಬಂಧ ಉಂಟು, ಇವರಿಗೂ ಗೊತ್ತಿರಲಿಕ್ಕಿಲ್ಲ. ಮೋಹನ್ ರಾವ್ ಅಂತ ಆಗದ ಸ್ಥಾಪಕ ಇಡಿಯ ಗೊತ್ತಿಲ್ಲ, ವೈಸ್ ಪ್ರೆಸಿಡೆಂಟ್ ಆಗಿದ್ರಲ್ಲಿ ಮೋಹನ್ ರಾವ್ ಅಂತ. ಸಾಧಾರಣ ಆಗ ನಾವೊಂದು ಸಣ್ಣ ಉದ್ಯಮ ನಡೆಸ್ತಾ ಇದ್ದೇವೆ, ಅಲ್ಲಿ ಒಂದು ಹೋಟ್ಲು ನಮ್ಮಲ್ಲಿ ನಿರಂತರವಾಗಿ ಇರ್ತಿದ್ರು. ಒಂದು ಕಾಲಘಟ್ಟದಲ್ಲಿ ಮೆಷಿನರಿಗಳು ಬಂದಾಗಿದೆ, ಬರಲಿಲ್ಲ, ಉದ್ಯೋಗಿಗಳ ನೇಮಕ ಆಗಿದೆ. ಏನು ಮಾಡೋದು, 1.5 ತಿಂಗಳು 2 ತಿಂಗಳು ಉದ್ಯೋಗಿಗಳನ್ನು. ಆಗಿನ ಕಾಲದಲ್ಲಿ 15,000 ರೂಪಾಯಿ ಒಂದು ಉದ್ಯೋಗಿಗೆ ಅಂತ ಕೊಟ್ಟರು, ಸಾಧಾರಣ ಒಂದು 30 ಉದ್ಯೋಗಿಗಳಿಂದ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ 4.5 ಲಕ್ಷ ರೂಪಾಯಿ ಔಟ್ಫ್ಲೋ ಕಂಪನಿಗೆ ತಿಂಗಳಿಗೆ. ಏನು ಮಾಡೋದು ಮಹೇಶ್ ನನ್ನ ಹತ್ರನೇ ಬಂದು ಕೇಳಿದ್ರು. ಅವರೇ ಪುನಃ ಸಜೆಷನ್ ಕೊಟ್ಟರು, ಡೈಲಿ ನಿಮ್ಮ ಹಾಲಲ್ಲಿ ಬೆಳಗಿನ ಸಂಜೆವರೆಗೆ ಅವರಿಗೆ ಒಂದು ಮಾಹಿತಿ ತಂತ್ರಜ್ಞಾನ ಎಕ್ಸ್ಪೀರಿಯನ್ಸ್, ಅಲ್ಲಾಂದರೆ ಅವರಿಗೆ ಒಂದು ಕ್ಲಾಸು ಬೇರೆ 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 ವಿಷಯದಲ್ಲಿ ನೀನೊಂದು ವ್ಯವಸ್ಥೆ ಮಾಡಿಸಿ ನನಗೆ ಅಂತ ಆಯ್ತು ಅಂತ ಹೇಳಿದೆ. ಸಾಧಾರಣ 60 ದಿನ ನಮ್ಮ ಹಾಲಲ್ಲಿ ಸಾಧಾರಣ 50ರಿಂದ 60 ಜನ ದಿನನಿತ್ಯ ಇದ್ರು. ಆಗ ಒಬ್ಬರು PR ಇದ್ದು, ನನಗೆ ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಮೋಹನ್ ರಾವ್ ಆಮೇಲೆ ಒಬ್ಬರು ಮಲಯಾಳಿ ಬಂದರಲ್ಲಿ ವೈಸ್ ಪ್ರೆಸಿಡೆಂಟ್. ನಾನು ಅವರು ತುಂಬ ಸಂಬಂಧ ಆತ್ಮೀಯವಾಗಿದ್ದು, ನಾನು 2012ಕ್ಕೆ ಈಚೆ ಬಂದೆ, ಆದರೂ ನಮಗೆ ಸಂಬಂಧ ಇತ್ತು. ಅದು 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿ. ನಾನು ಈ ವಿಷಯ ಮೋಹನ್ ರಾವ್ ತುಂಬ ಕೇಳಿದ್ದೇನೆ. ಇಲ್ಲ, ಖಂಡಿತ ಡೆಲ್ಲಿಯಲ್ಲಿ ಕೂಡ ನಾವು ಸೇಲ್ ಮಾಡೋದಿಲ್ಲ, 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿ. ಹಾಸನಕ್ಕೆ ಬಂದ ದೊಡ್ಡ ಮೊದಲ ಉದ್ದಿಮೆ ಅಂತ ಹೇಳ್ಬೋದು, ದೊಡ್ಡ ಉದ್ದಿಮೆ, ಮೊದಲ ಉದ್ದಿಮೆ KMF ಬಿಟ್ರೆ. ಆಮೇಲೆ ಸಣ್ಣ ಸಣ್ಣ ಗ್ರಾನೈಟ್ ಫ್ಯಾಕ್ಟ್ರಿಗಳು ಮಾತ್ರ ಇರೋದಲ್ಲಿ ಹಾಸನದಲ್ಲಿ. ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡದು ಮಾಡಿದ್ದಾರೆ, ಆದರೆ ಒಂದು ಇಂಡಸ್ಟ್ರಿ ಬರಲಿಲ್ಲ ಅಲ್ಲಿಗೆ. ಆ ಸಾಹಸಕ್ಕೆ ಅವರಿಗೆ ನಿಜವಾಗಿ ಹೇಳ್ತೇನೆ, ನಾನು ಅಭಿನಂದಿಸ್ತೇನೆ. ಆಗಿನ ಕಾಲದ
ವೈಸ್ ಪ್ರೆಸಿಡೆಂಟ್ ಮತ್ತು ಅವರ ಡೈರೆಕ್ಟರ್ಸ್ ನಿಜವಾಗಿ ನಮ್ಮ ಹತ್ರ ಬಂದು ಸಾಧಾರಣ 3 ದಿನಕ್ಕೂ ಬಂದು ನಮ್ಮ ಹತ್ರ ಬಂದು ಕೂತ್ಕೊಳ್ತಿದ್ರು. ಅಂದರೆ ಅವರು ಅಂಥದ್ದು ನಾವು ತುಂಬ ಅನಿಸಿದೆ, ಇವರು ಅನುಭವಿಸಿರ್ಬೋದು ಅಲ್ಲಿ. ಹಾಸನ ಊರು ಅಂಥದ್ದು ಅಂತ ಕೇಳಿದ್ರೆ ಅನುಭವ ಆದಮೇಲೆ, ಆದರೆ ಉದ್ಯೋಗಿಗಳಿಗೆ ಉಪದ್ರ ಇಲ್ಲ, ಒಂದು ಸಂಸ್ಥೆ ಮಾಡೋನೇ ಉಪದ್ರ ಉಂಟು ಅಲ್ಲಿ. ಇದನ್ನೆಲ್ಲ ನಾನು ಅನುಭವಿಸಿದ್ದೇನೆ, ಇವರು ಅನುಭವಿಸಿದ್ದಾರೆ ತುಂಬ. ಮತ್ತು ಈಗಿನ ಯುವಜನರಲ್ಲಿ ಒಂದು ಕೆಟ್ಟ ಪ್ರವೃತ್ತಿ ಉಂಟು. ಕೆಲಸಕ್ಕೆ ಹೋಗುವ ಮೊದಲು ಎಂಕ ಸಂಬಳ ಇತ್ತು. 1980ರಲ್ಲಿ ನಾವು ಕೆಲಸಕ್ಕೆ ಸೇರಿದ್ದೇವೆ 350 ರೂಪಾಯಿಗೆ. ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಓಡಿದ್ದೇವೆ. ದಯವಿಟ್ಟು ಅದನ್ನು ಮರಿ. ಜೀವನ ಶುರು ಮಾಡುವಾಗ ನಿಮ್ಮ ಖರ್ಚಿಗೆ ಸಂಬಳ ಅಂತ ಸಿಕ್ಕಿದ್ರೆ ಸಾಕು. ತಂದೆ ತಾಯಿಯನ್ನು ಡಿಪೆಂಡ್ ಆಗದೆ ಹೆಚ್ಚಿನವರು ಇವತ್ತು ಮೊಬೈಲಿಗೆ ಖರ್ಚು ಮಾಡೋ ದುಡ್ಡು ನಮ್ಮ ಆಗಿನ ಕಾಲದ ಸಂಬಳ ಇರ್ಬೋದು. ದಯವಿಟ್ಟು ಒಂದು ಉದ್ಯೋಗ ಅಂತ ಆರಂಭಿಸಿ. ಖಂಡಿತ ಒಂದು ಸಂಸ್ಥೆ ಅಂತ ಹೇಳೋದಕ್ಕೆ 15 ವರ್ಷ ಆಯ್ತು ಆ ಸಂಸ್ಥೆ. ಅಲ್ಲಿಯ ಲೋಕಲ್ನವರಿಗೆ ಕೂಡ ಎಲ್ಲೆಲ್ಲಿಂದ ಬಸ್ಸಲ್ಲಿ ಕಲೆಕ್ಟ್ ಮಾಡಿ ಹಾಸ್ಟೆಲ್ ಮುಖಾಂತರ ಅವ್ರನ್ನ ಪಿಕಪ್ ಮಾಡೋ ವ್ಯವಸ್ಥೆ ಅದು 15 ವರ್ಷದ ಹಿಂದೆ ಮಾಡಿದೆ ಆ ಸಂಸ್ಥೆ ಅಲ್ಲಿ. ಸೊ ಭದ್ರತೆ ಬಟ್ಟಿಗೆ ಏನು ಸಂಶಯ ಯಾರಿಗೂ ಬೇಡ. ಖಂಡಿತ ಹೇಳ್ತೇನೆ ನಾನು, ಯಾಕಂದ್ರೆ ನಾನು ಅನುಭವಿಸಿದ್ದೇನೆ, ಅದರಿಂದ ಹೇಳ್ತೇನೆ. ಮತ್ತೆ ಕೆಲಸಕ್ಕೆ ಸೇರುವವರೆಗೆ ಯಾರಿಗೂ ಗೊತ್ತಿಲ್ಲ ಅವನು ಹೇಗೆ ಅಂತ. ಆಮೇಲೆ ಅದರ ಕೆಲಸದ ಚಾತುರ್ಯ ಅಲ್ಲ, ನಿಮ್ಮ ಪ್ರತಿಭೆಯನ್ನು ತೋರಿಸು ಅವನವನ ಕೆಪಾಸಿಟಿ ಅದು. ಒಂದು ಕಂಪನಿಯಲ್ಲಿ ಪ್ಯೂನ್ ಆಗಿ ಸೇರಿದವನು ಪ್ಯೂನ್ ಆಗಿ ರಿಟೈರ್ಡ್ ಆಗ್ತಾನೆ, ಪ್ಯೂನ್ ಆಗಿ ಸೇರಿದವನು ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗ್ತಾನೆ. ಅದು ಅವನ ಬಲ, ಅದು ನಿಮ್ಮ ಕೈಯಲ್ಲಿ ಇರೋದು, ಅದನ್ನು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲಸದಲ್ಲಿ ನಿಮ್ಮ ಆಸಕ್ತಿ, ಕೆಲಸದಲ್ಲಿ ನಿಮಗಿರುವ ಇಂಟ್ರೆಸ್ಟ್, ಅದರಲ್ಲಿ ನಾನು ಮೆಟ್ಲು ಹತ್ತಬೇಕು ಅಂತ ಹೇಳುವ ನಿಮ್ಮ ಆಸಕ್ತಿ ನಿಮ್ಮಲ್ಲಿ ಇದ್ರೆ ಖಂಡಿತ ನೀವು ದಾದ ಮಾರೆ ಅಂದಿಂಚಿ ಸಾದ ಕಾಸಬಿಯ 24 ಗಂಟೆ ಮುಗ್ಗಿಯರ ಜಮಗಳನ್ನ ತಿರಿಬೀರಿ ಅಂತ ದಯಮಂತಿ ಕೆಲಸ ಸೇರಿನಗಳು ಪೋಡ್ಚಿ ನೀವು ಮುಲೆಗಳು ನಡ್ಡಿ ಬೇಜಾರಲ್ಲ ಇಂಕದೆಲ್ಲ ತೊಂದರೆ ನಾನು ಪ್ರವೃತ್ತಿಗೆ ಬಂದಿರ್ತದೆ ಜವಣೇರ್ನ ದಯವಂತದ್ದು ಎಂಕ್ ಬದು ಕೊಡುವಂತ ಅಲ್ಲಂತ ಆಲೋಚನೆ ಬಂದ್ಲಿ ಕಂಪನಿದಾಗಲಿ ಇಂದು ಹತ್ರ ನನಗೆ 3 ಜನ ತಿಕ್ಕೊಂಡು ತರಕಾರಿ ತೀರುಣಕ್ಲೆ ಒಂದು ಸಲ ಉಳ್ಳೇ ಹಾಕಲ್ಲ ಆಲ್ರೆಡಿ ಬರುತ್ತೆ. ಹಾಂ, ಇನ್ನು ಶಿರಾಡಿ ಘಾಟದಂಚಿನ ಕಾಡಮೆನದ ತೋಟಡು ಒರಿಸಾದ ಇವತ್ತು ಬೇಲೆ ಮನ್ಕುವೆ ನಂಗೆ ನಮ್ಮ ಇಲ್ಲಿ ಬಿಡುದು ಬೇರೆ ಸಾವು ಮೇರೆ ಬಯ್ಯನ ಇಲ್ಲಡೆ ಬರ್ಯಾರ ಅಪ್ಪುಜಿ ಜವಣರಿಟ್ಟಿಗೆ ಕ್ರಿಕೆಟ್ ಬೇರೆ ಅಪ್ಪುಜಿ ಅವು ಜೀವನ ಒಂದು ಜೋಕಲೆ ದಯವಂತ ತಪ್ಪನೇನೆ ಪಡೆ 4 ವರ್ಷದ ಪಿರಾವೇ ಎಂಕುಲು 350 ರೂಪಾಯಿ ಇದು ಊರು ಬಿಡುತ್ತಾ ಖಾಲಿ 350 ಐತಾರು ಕೆಲಸ ಬಂದು 22 ರೂಪಾಯಿ ಅಂಡ್ ಅವೇ ಕಂಪನಿ ಪಿದಾಯ ಬಂದಾಗ 42,000 ಸಂಬಳದ ಬಂದು ಪಿದಾಯ ಇದೆ ಅವೇ ಕಂಪನಿ ನಿಮ್ಗೆ ಬಾರಿ ಖುಷಿಯಾಗಲು ಬನ್ನಿಯರೆ ದಯವಂತಿದೆ ಯಾನು ಬದುಕೊಡು ಏನು ಹೇಳಿದ್ರೆ ಏನೋ ನಂಬುದ್ರೆ ಬದುಕೊಡು ಬಂದು ಪ್ರವೃತ್ತಿ ಇದೀಗ ಖಂಡಿತ ನಿಕ್ಲಿಗೆ ಸೇರಿಯಾಡ ಯಾನು ಬಂದು ಕೊಡು ಒಂದು ದೃಷ್ಟಿಗೆ ಸೇರಿಯಾಡ ಆ ಕಂಪನಿ ನಿಕ್ಲಿ ಭವಿಷ್ಯ ಉಂಟು ಮನೆಯರೆ ಯಾನು ಖಂಡಿತ ಹಿಂಗೆ ಧೈರ್ಯ ಉಂಟು ಮನೆಯರೆ ಒಂದು ಆಕಲ್ನ ಸಂಪೂರ್ಣ ಅಧಿಕಾರಿನ ಒಡನಾಟ ಹೊಡಿತಾನು ಒಂದು 10 ವರ್ಷಗಳು 14 ವರ್ಷಗಳು ಖಂಡಿತ ನಿಕ್ಲಿಗೆ ನಮ್ಮ ಹೇಳ ಪ್ರಾಬ್ಲಮ್ ಒಂದು ಇನ್ನಿತ್ತ ಸಂಬಳ ನೀತಿಕ್ಕೂ ಲೆಕ್ಕ ಪಡ್ಡೆ ಹೇವಂತದ್ದು ಇನ್ನಿತ್ತಿಕ್ಕೂ ಲೆಕ್ಕ ಪಡ್ಡೆ ಇನ್ನು ನಿಕ್ಕಲ್ನ ಖರ್ಚುಕೊಂಡವರು ಜೀವನಕ್ಕೆ ದಾರಿ ಹಾಕೋಣ ತೋಲೆ ನೀ ಪೂರ ಗೋಲ್ ಬಂದ್ಬಿರು ಕೆಲಸ ಅಂದ್ರೆ ದಾಲ ಆತುಜಿ ನಮ್ಮ ಕೆಲಸ ಉಪೋಪುಜ ಇನ್ನು ಕೆಲಸ ಉಪಯೋಗಿಸಾತಿಗೆ ಮ್ಯಾನೇಜರ್ ಯಾರು ಆಪುಜಿ ಒಳ್ಳ ಆಪುಜಿ ನಿಖಿಲ್ ಅನುಭವಿಂచిన ಝೀರೋ ಬಾಳ ಅನುಭವಿಸಿ ನಿಖಿಲ್ಲ ಅನ್ಬೇರಿ ನಾನು ಕಂಪ್ಯೂಟರ್ ಕಲ್ತದೆ ಅಂದ ಕಂಪ್ಯೂಟರ್ ಬಟನ್ ಬಿಟ್ಟು ಸಾಧ್ಯ ಕಂಪ್ಯೂಟರ್ ಕಲ್ತದ ಆಪುಜಿ ಕಂಪ್ಯೂಟರ್ ಜೀವಮಾನ ಇಡೀ ಕಲ್ತಲ್ಲ ಮುಖ್ಯ ಅಂದ ಅಕೌಂಟ್ಸ್ ನಾಲೆಜ್ ಏನಾಗಲ ಇಜ್ಜಿ ಲೆಕ್ಕ ಪತ್ರ ಎಂಚಿ ನಮ್ಮ ಅನುಭವನೇ ಒಪ್ಪುಜಿ ಹೆಚ್ಚಿನಾಗಲಿ ಅಂತೂ ತೇದು ಜನಟ್ಟ ಕನ್ನಡ ಲೆಟರ್ ಬರೆಯರೆ ಒಂಡೆ ಲೆಟರ್ ಬರೆಯರೆ ತೆರಿಪುಜಿ ಅಪ್ಪ ನಿಖಿಲ್ ಅನುಭವ ಎಂಚಿನ ಅಂತ ಬನ್ಲೆ ಅಲ್ಲ ಎರಡು ಉತ್ತರ ಕೊರಲೆ ನಿಖಿಲ್ನ ಇಲ್ಲ ನಿರ್ವಹಣೆ ಕ್ಯಾಶ್ ಬುಕ್ ಲೆಕ್ಕ ಬರ 2 ನಿಖಲು ಕನ್ನಡ ಅರ್ಜಿ ಬರಲೆ ಒಂಡೆ ತೆರಿಪುಜಿ ಏನಾಗಿಲ್ಲ 8 ಜನಕ್ಕೆ ಬೇಕಾದ್ರೆ ಅನುಭವ ಎಂಚಿನ ಮುಜಿ ತಿಂಗಳ ಸರ್ಟಿಫಿಕೇಟ್ ಕಂಪ್ಯೂಟರ್ ಕೋರ್ಸ್ ಕೊಂಡ ಜೀವನದ ಅನುಭವ ಹತ್ತವು ಉದ್ಯೋಗದ ಅನುಭವ ಹತ್ತವು ದಯವಂತ ತಪ್ಪು ನೆನಪಡೆ ಹಾಗೆ ನಿಖಲು ಇಂಚ ಮಂತೋಡೆ ಸರ್ಟಿಫಿಕೇಟ್ ಕೊಟ್ಟು ಆಗಿಲ್ಲ ಆತೆ ಹೊಡೆ ನಿಖಲು ಕೊಪ್ಪಣ 5,000 ನೇತು ದುಡ್ಡು ಉಂಟು ಅಥವಾ ಮಾತ್ರ ಕೊಡೋಡ ನಿಖಲು ಏತು ಗೊತ್ತು ಅಗತ್ಯ ಅಂದರೆ ಜೀವನದ ನಮ್ಮ ಜ್ಞಾನ ಅನುಭವ ಇತ್ತನ್ನ ಮಾತ್ರ ನಮ್ಮ ದುಮ್ಮು ಬರ ಸಾಧ್ಯ ಉಂಟು ಇದ್ದರೆ ಸಾಧ್ಯನೇ ಇದ್ದು ಖಂಡಿತ ಸಾಧ್ಯ ನಮ್ಮ ಇತ್ತು ನಾವಲ್ಲೇ ಒಪ್ಪೋಲೆ ಕೆಟ್ಟ ಚಟ್ಟದ ಬಲಿಯಾದ ಊರು ತಿರುಗು ನಡೆದು ದಯಮಂತದ್ದು
ತಿಕ್ಕನ ಜಾಬ್ನು ಅರಸೊಂದು ಹೋದು ಐಟು ಎಡ್ಡೆ ಅಲೆ ಮಂಡದು ಎರಡು ಬಾದ ಮುಂತಾವೆ. ಜೈ ಹಿಂದ್. ಇದರಲ್ಲಿದ್ದಾರೆ. ಅದರ ಕೊನೆ ಹಂತವಾಗಿ ಇಂದಿನ ಸಭೆಯಲ್ಲಿರುವವರು ಗೌರವಾನ್ವಿತ ಚಂದ್ರಶೇಖರ್ ಕಟೀರವರು, ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಗೌರವಾನ್ವಿತ ನವೀನ್ ಬಾದಲ್ ಪಾಟೀರವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಗೌರವಾನ್ವಿತ ನರಸಿಂಹ ಭಟ್ರವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಗೋಪಾಲಣ್ಣನವರಿದ್ದಾರೆ, ಅವರನ್ನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಗೌರವಾನ್ವಿತ ಮಹೇಶಣ್ಣನವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಗೌರವಾನ್ವಿತ ಹಿರಿಯರು, ನಮಗೆ ಮಾರ್ಗದರ್ಶಕರು, ಬೆಳಿಗ್ಗೆ ಬಂದು ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರೋರು ಶಿವಾನಂದನ್ ರವರ ತಾಯಿ ಇದ್ದಾರೆ, ಅವರ ತಂಗಿ. ಏಕೆಂತ ಹೇಳಿದ್ರೆ ಬೆಳಿಗ್ಗೆ ಬಂದು ಒಂದು ಅಚ್ಚುಕಟ್ಟವಾದಂಥ ಕಾರ್ಯಕ್ರಮ ಮಾಡಬೇಕು. ಏಕೆಂತ ಹೇಳಿದ್ರೆ ನಾವೊಂದು ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು. ನಾವು ಸೋತಿದ್ದೇವೆ, ನಮ್ಮ ಪಕ್ಷವನ್ನು ಸೋಲಿಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಪಣ ತಟ್ಟಿದ್ದೇವೆ. ಆದ ಕಾರಣ ಇದು ನಮ್ಮ ಇಬ್ಬರ ಕಾರ್ಯಕ್ರಮ ಅಲ್ಲ. ಏಕೆಂದ್ರೆ ನಾವು ಒಟ್ಟದ್ದು ಮಾತ್ರ, ನಮಗೆ ಪ್ರೋತ್ಸಾಹ ನೀಡಿದವರು ಈ ವೇದಿಕೆಯಲ್ಲಿ ಇರುವಂಥ ಪ್ರತಿಯೊಬ್ಬರು, ಅದೇ ರೀತಿ ನಮ್ಮೆಲ್ಲ ನಾಯಕರು. ಏಕೆಂದ್ರೆ ಹೇಳಿದ್ರೆ ಅವರು ಯಾರು ನಮಗೆ ಪೆನ್ನು ತಟ್ಟಿ ನಾವು ಯಾರನ್ನು ಸಮೇತ ವೈಯಕ್ತಿಕವಾಗಿ ಕರೀಲಿಲ್ಲ, ಎಲ್ಲರನ್ನ ವಾಟ್ಸಪ್ ಮುಖಾಂತರವೇ ಕರೆದದ್ದು. ಆದರೂ ಅವ್ರಿಗೂ ಏನು ಬೇಕು ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ನಮಗೆ ನಿತ್ಯ ಅವರು ಇವತ್ತು ತುಂಬಾ ಕೆಲಸ ಇದೆ, ಅದರ ನಡುವೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇರೋದು ನಮಗೆ ತುಂಬಾ ಸಂತೋಷ. ಅದೇ ರೀತಿ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲರೂ, ಇದು ನನ್ನ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ. ಆದ ಕಾರಣ ನೀವು ನಮಗೆ ಪ್ರೋತ್ಸಾಹ ನೀಡಿದ್ರೆ, ನಮ್ಗೆ ಸಹಕಾರ ನೀಡಿದ್ರೆ, ಅದಕ್ಕೂ ನಿಮಗೆ ತುಂಬ ಧನ್ಯವಾದ ಸಲ್ಲಿಸಿ. ಅದೇ ರೀತಿ ಮಾಧ್ಯಮ ಮಿತ್ರರಾಗಿರುವಂಥ ಗೌರವಾನ್ವಿತ ಆಸಿಫ್ ಅವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಆಗಮಿಸಿ ನಮಗೆ ಪ್ರೋತ್ಸಾಹಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿರುವಂಥ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಅವರಿದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಇದ್ದಾರೆ, ಅವರಿಗೂ ಧನ್ಯವಾದಗಳು. ಅದೇ ರೀತಿ ಗೌರವಾನ್ವಿತ ಸೀತಾರಾಮ್ ಗಟೀರವರು ಇದ್ದಾರೆ, ಅವರು ವೇದಿಕೆಗೆ ಬರುವುದಿಲ್ಲ, ಆದರೆ ನಮಗೆ ಎಲ್ಲ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂಥ ವ್ಯಕ್ತಿ ಗೌರವಾನ್ವಿತ ಸೀತಾರಾಮ್ ಗಟೀರವರು, ಅವ್ರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಜಯಂತ್ ಪಾಜಲ್ ಪಾಡೀರವರಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶ್ರಮಪಟ್ಟಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಶಿವಾನಂದನ್ ರವರು, ಅವರು ಎಕ್ಸ್ಪೋರ್ಟ್ ಕಂಪನಿಯ ಒಂದು ನಡೆಸ್ತಾ ಇದ್ದಾರೆ. ಏಕೆಂದರೆ ವಿದೇಶದಲ್ಲಿರುವಂಥ ಬಹ್ರೇನ್, ದುಬೈ, ಸೌದಿ ಅರೇಬಿಯಾ, ಕತ್ತರ್ ಇಂಥ ರಾಷ್ಟ್ರಗಳಿಗೆ ಇಲ್ಲಿಂದ ತರಕಾರಿಯನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ದೊಡ್ಡ ಕಂಪನಿಯ ಒಬ್ಬ MD ಅವರು ಇಂಜಿನಿಯರ್ ಆಗಿದ್ದಾರೆ. ನನ್ನೊಂದಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿರೋರು, ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಾಮಯ್ಯ ಸರ್ ಅವರು ನಮಗೆ ನಿತ್ಯ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿರುವಂಥ ಗೌರವಾನ್ವಿತ ರಾಮಣ್ಣನವರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಸುಸಜ್ಜಿತವಾದಂಥ ಶಾಲೆಯ ವ್ಯವಸ್ಥೆ ಮಾಡಿರುವಂಥ ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರು, ಅದೇ ರೀತಿ ಸಂಚಾಲಕರು, ಅದೇ ರೀತಿ ಎಲ್ಲ ಅಧ್ಯಾಪಕ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ನನ್ನ ಧನ್ಯವಾದ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.